ಸಾಷ್ಟಾಂಗ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಹೆತ್ತ ತಾಯಿಗೆ, ಹೊತ್ತ ಭೂಮಿಗೆ, ಕಲಿಸಿದ ಗುರುವಿಗೆ ಸಾಷ್ಟಾಂಗ ನಮನವನ್ನು ಸಲ್ಲಿಸಿ ವೇದಿಕೆಯಲ್ಲಿ ಅಲಂಕರಿಸಿದ ಮಂತ್ರಿಗಳಿಗೂ, ಶಾಸಕರುಗಳಿಗೂ, ಅತಿಥಿ ಗಣ್ಯರಿಗೂ, ಅಧಿಕಾರಿಗಳಿಗೂ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕೃಷಿಕ ಬಂಧುಗಳಿಗೂ, ಮಕ್ಕಳಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಭಾರತದ ಕೆಂಪು ಮಣ್ಣಿನಲ್ಲಿ ಬಂಗಾರದ ಬೆಳೆ ತೆಗೆಯುವ ಕೃಷಿ ಗೇರು ಕೃಷಿ. ಭಾರತದಲ್ಲಿ ಬಂಜರು ಭೂಮಿಯಲ್ಲಿ ಅಪೇಕ್ಷೆಗೆ ಒಳಗಾಗಿರುವ ಗೇರು ಇಂದು ಭಾರತದ ವಿದೇಶಿ ವಿನಿಮಯಕ್ಕೆ ಶಕ್ತಿ ತುಂಬಿದೆ ಎಂದರೆ ಹೆಮ್ಮೆಯ ವಿಚಾರ. ರೈತರ ಆತ್ಮವಿಶ್ವಾಸವು ಆಕಾಶದಷ್ಟಿದೆ. ಗೇರು ಕೃಷಿಕರು ಸವಾಲುಗಳನ್ನು ಮೆಟ್ಟಿ ನಿಂತು ಸಾಧನೆಯ ಶಿಖರಕ್ಕೆ ಏರಿಯಷ್ಟು ಬೆನ್ನೆಲುಬಾಗಿ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮಣ್ಣನ್ನು ನಂಬಿದವರು ಎಂದೂ ಕೆಡುವುದಿಲ್ಲ ಎನ್ನುವ ಹಿರಿಯರ ಮಾತಿನಂತೆ ಮಣ್ಣನ್ನು ನಂಬಿದ ರಾಷ್ಟ್ರ ಎಂದೂ ಸೋಲುವುದಿಲ್ಲ ಎಂಬುದೇ ಅಷ್ಟೇ ಸತ್ಯ. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಬೆಳೆಯುವ ಈ ಗೇರು ಕೃಷಿಯು ಗ್ರಾಮೀಣ ಪ್ರದೇಶದ ಜನರಿಗೆ ಆರ್ಥಿಕ ವ್ಯವಸ್ಥೆಗೆ ಭದ್ರ ಬುನಾದಿಯಾಗಿದೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮಕ್ಕೆ ಸುದೀರ್ಘ 48 ವರ್ಷಗಳನ್ನು ಸಂವತ್ಸರವನ್ನು ತುಂಬುವಂತಹ ಈ ಒಂದು ಸುಂದರ ವರ್ಷದಲ್ಲಿ ಪೂರೈಸುವ ಈ ಸುಂದರ ಸಮಯದಲ್ಲಿ ಇಂದು ಪ್ರಪ್ರಥಮ ಬಾರಿಗೆ ನಡೆಯುವ ಈ ಗೇರು ಮೇಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಎನ್ನುವುದಕ್ಕೆ ನಾವು ಅಭಿನಂದಿಸಿಕೊಳ್ತಾ ಇದ್ದೇವೆ. ಈ ಒಂದು ಅರ್ಥಪೂರ್ಣ ಸಮಾರಂಭದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮ ನಮ್ಮೆಲ್ಲರ ಒಂದು ಆತ್ಮವಿಶ್ವಾಸದ ಸಂಕೇತವಾಗಿದೆ. ಗೇರು ಮೇಳ ಕಾರ್ಯಾಗಾರ 2026ರ ಉದ್ಘಾಟನಾ ಸಮಾರಂಭ ಮನೆಗೊಂದು ಗೇರು ಗಿಡ ಎನ್ನುವಂಥ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಐವಂಡಿ ಸೋಜಾರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ತುಂಬ ಹೃದಯದ ಸ್ವಾಗತ. ಮನೆಗೊಂದು ಗೇರು ಗಿಡ ಎನ್ನುವಂಥ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಗೇರು ಬೆಳೆಸಬೇಕು. ನಮ್ಮ ಎಲ್ಲರ ಬಾಲ್ಯದ ನೆನಪುಗಳು ಇವತ್ತು ನೆನಪಾಗ್ತಾ ಇದೆ. ಅಪ್ಪ ಅಮ್ಮ ಅಜ್ಜ ಅಜ್ಜಿ ನೆಟ್ಟ ಮರದಿಂದ ನಾವೆಲ್ಲರೂ ಗೇರು ಹಣ್ಣು ತಿಂದ ನೆನಪಾಗ್ತಾ ಇದೆ. ನಮ್ಮ ಮಕ್ಕಳು ಅದನ್ನು ಇವತ್ತು ಅನುಭವಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನಿಗಮದಿಂದ ಪ್ರತಿಯೊಬ್ಬರ ಮನೆಯಲ್ಲಿ ಗೇರು ಹಣ್ಣಿನ ಗಿಡವನ್ನು ಬೆಳೆಸಿ ಮಕ್ಕಳಿಗೆ ಆ ವೈಜ್ಞಾನಿಕವಾಗಿ ಪೂರಕ ವಿಟಮಿನ್ ಸಿ ಸಿಗ್ತಕ್ಕಂತಹ ಗೇರು ಹಣ್ಣನ್ನು ತಿನ್ನುವಂತಹ ಭಾಗ್ಯ ಇವತ್ತಿನ ಮಕ್ಕಳಿಗೂ ಬರಲಿ ಎನ್ನುವಂಥ ಒಂದು ಶುಭ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸ್ಕೊಳ್ಬೇಕಿದ್ದವರು ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರ ಉತ್ತಮ ಸಂದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿ ನೀವು ನಿಗಮದಿಂದ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತೇಳಿ ಮೊನ್ನೆ ನಮ್ಮ ಕಾರ್ಯಕ್ರಮದ ಈ ಒಂದು ಉದ್ಘಾಟನೆಯನ್ನು ಕೂಡ ಮೊನ್ನೆಯ ದಿನ ಈ ಪಾಂಪ್ಲೆಟನ್ನು ಬಿಡುಗಡೆಗೊಳಿಸುವ ಮುಖಾಂತರ ಅವರು ಉದ್ಘಾಟನೆಗೊಳಿಸಿ ಕಾರ್ಯನಿಮಿತ್ತ ತೆರಳಿದ್ದಾರೆ. ಅವರೇ ಕೂಡ ಈ ಕಾರ್ಯಕ್ರಮದ ನಾನು ಸ್ವಾಗತಿಸಿಕೊಂಡು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಾವು ಆರಂಭಿಸಿದ್ದೇವೆ. ಹಾಗೆಯೇ ಕಾರ್ಯಕ್ರಮದ ಉದ್ಘಾಟಕರಾಗಿ ನಾವೆಲ್ಲರೂ ನಮ್ಮ ಶಕ್ತಿ, ಕರ್ನಾಟಕ ರಾಜ್ಯದ ಶಕ್ತಿಯಾಗಿರುವ ಪರಿಸರ ಮಂತ್ರಿಗಳಾಗಿ, ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾಗಿ ಬಹಳಷ್ಟು ಹಿರಿಯ ಅನುಭವವುಳ್ಳಂಥ ಈ ಒಂದು ಗೇರು ಮೇಳ ಆಗಬೇಕಿದ್ರೆ ನಮ್ಮ ಸರ್ ಈಶ್ವರ್ ಖಂಡ್ರೆಯವರ ಸಂಪೂರ್ಣ ಸಹಕಾರ ಈ ಕಾರ್ಯಕ್ರಮವನ್ನು ಮಾಡಿ, ಸರ್ ನಮ್ಮ ಗೇರು ನಿಗಮದಿಂದ ಅನುದಾನದ ಕೊರತೆ ಇದೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅಂತೇಳಿ ನಾವು ಹೇಳಿದಾಗ ನಾನು ನನ್ನ ಅರಣ್ಯ ಇಲಾಖೆಯಿಂದ ಖಂಡಿತ ಸರ್ಕಾರದ ವತಿಯಿಂದ ನಿಮಗೆ ಅನುದಾನವನ್ನು ಕೊಡಿಸ್ತೇನೆ, ಕಾರ್ಯಕ್ರಮವನ್ನು ಮಾಡಿ ಎನ್ನುವಂಥ ಧೈರ್ಯದ ನುಡಿಯನ್ನು, ಹೆಜ್ಜೆಯನ್ನು ಪ್ರಪ್ರಥಮವಾಗಿ ಕೊಟ್ಟವರು ನಮ್ಮ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸರ್ ಅವರು.
ಅವರ ಒಂದು ಪ್ರಾಮಾಣಿಕ ವ್ಯಕ್ತಿತ್ವ, ದಕ್ಷ ವ್ಯಕ್ತಿತ್ವ ಕರ್ನಾಟಕದಲ್ಲಿ ಇವತ್ತು ಖಂಡಿತವಾಗಿ ಕೂಡ ಪರಿಸರ ಮಂತ್ರಿಗಳಾಗಿ ಇಡೀ ಪ್ರತಿಯೊಂದಕ್ಕೂ ಕೂಡ ರಕ್ಷಣೆಯನ್ನು ಕೊಟ್ಟಿದ್ದಾರೆ, ದಕ್ಷ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಅಂಥವರ ಇವತ್ತು ಆಗಮಿಸುವಿಕೆ, ಅವರ ಇರುವಿಕೆ ಖಂಡಿತ ಒಂದು ಕಾರ್ಯಕ್ರಮದ ನಮ್ಮೆಲ್ಲರ ಕೃಷಿಕರ ಬಾಳಿಗೆ ಒಂದು ಸಾಕ್ಷಿಯಾಗಿದೆ. ಅಂಥವರ ಒಂದು ಪುಣ್ಯದ ಕೈಯಿಂದ ನಾವಿವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ್ದೇವೆ. ಸರ್, ತಾವು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ್ದೀರಿ. ನಮ್ಮ ನಿಗಮದ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಂರಕ್ಷಣಾಧಿಕಾರಿ ಮೇಡಮ್ ಅವರು ಮಾನ್ಯ ಅರಣ್ಯ ಸಚಿವರಿಗೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೋರ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಸಹಕಾರವನ್ನು ಕೂಡ ಬಯಸಿದ್ದಾರೆ. ಕಾರ್ಯಕ್ರಮವನ್ನು ಮಾಡಿ ನಾನು ಬರ್ತೇನೆ ಎನ್ನುವಂಥ ಒಂದು ಪ್ರೀತಿಯ ಅಭಿನಂದನೆಯ ಮಾತುಗಳನ್ನಾಡಿ ಇವತ್ತು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ವೇದವ್ಯಾಸ್ ಕಾಮತ್ರವರಿಗೆ ತುಂಬ ಹೃದಯದ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹರಿಕಾರನ್ ಸರ್ ಅವರು ಹೂಗುಚ್ಛ ನೀಡಬೇಕಾಗಿ ಕೇಳ್ಕೊತಾ ಇದ್ದೇನೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಆದರಣೀಯರು ಆಗಿರ್ತಕ್ಕಂಥ ಸನ್ಮಾನ ಎಂ.ಎ. ಗಫೂರ್ ಅವರು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸರ್. ಮಾನ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಂತ ಶಿವರಾಮ್ ಬಾಬು ಸಾಹೇಬರು ಹೂಗುಚ್ಛ ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಕರ್ನಾಟಕ ಪರಿಸರ ಮತ್ತು ಪ್ರವಾಸೋದ್ಯಮದ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತೆಯೂ ಆಗಿರ್ತಕ್ಕಂಥ ಶ್ರೀಮತಿ ಶಾರ್ಲೆಟ್ ಪಿಂಟೋರವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರೇ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ರೂವಾರಿಗಳು, ಆದರಣೀಯರು, ಗೌರವಾನ್ವಿತರೂ ಆಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೂಡ ನೀಡಿದಂಥ ಅಶೋಕ್ ಕುಮಾರ್ ರೈ ಅವರಿಗೆ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾನ್ಯ ಶಾಸಕರು, ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ ಹಿರಿಯರು, ಆದರಣೀಯರು, ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂಥ ಶ್ರೀಯುತ ಉಮಾನಾಥ್ ಕೋಟ್ಯಾನ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ. ಹಾಗೆಯೇ ನಮ್ಮೆಲ್ಲರ ಸೌಭಾಗ್ಯ ಎಂಬಂತೆ ಶೃಂಗೇರಿ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ಆದರಣೀಯರು ಆಗಿರ್ತಕ್ಕಂಥ ರಾಜೇಗೌಡ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರೇ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರು, ಮಾಜಿ ಅರಣ್ಯ ಜೀವಿಶಾಸ್ತ್ರ ಹಾಗೂ ಪರಿಸರ ಮಂತ್ರಿಗಳಾಗಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ಅಭಿವೃದ್ಧಿಯ ರೂವಾರಿಗಳು ಆಗಿರ್ತಕ್ಕಂಥ ನನ್ನ ರಾಜಕೀಯದ ನಾಯಕರಾಗಿ ನನ್ನನ್ನು ಈ ಸ್ಥಾನಕ್ಕೆ ಏರಿಸುವಲ್ಲಿ ಕಾರಣೀಭೂತರೂ ಆಗಿರ್ತಕ್ಕಂಥ ಶ್ರೀ ಬಿ ರಮನಾಥ್ ರೈ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಪ್ರಮುಖ ನನಗೆ ಸ್ಫೂರ್ತಿಯನ್ನು ಕೊಟ್ಟವರು ಈ ಒಂದು ಗೇರು ನಿಗಮದ ಮಾಜಿ ಅಧ್ಯಕ್ಷರು, ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥ ಐವಾಂಡಿ ಸೋಜಾರ್ ಅವರು. ಈ ಕಾರ್ಯಕ್ರಮ ಮಾಡಿ ಮಮತಾ ಗಟ್ಟಿ ನಿಮ್ಮ ಜೊತೆ ನಾನು ಇದ್ದೇನೆ ಎನ್ನುವಂಥ ಧೈರ್ಯವನ್ನು ನನಗೆ ಎಲ್ಲ ವಿಚಾರಗಳಲ್ಲಿ ಕೂಡ ನಾವು ಮಾಡುವಂತಹ ಸಭೆಗಳಲ್ಲಿ ಕೂಡ ಆಗಮಿಸಿ ಬಹಳಷ್ಟು ಸ್ಫೂರ್ತಿದಾಯಕವಾಗಿ ನೀಡಿದವರು. ಅವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಮಾಜಿ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಪ್ರಾಮಾಣಿಕ ದಕ್ಷ ನಾಯಕತ್ವದ ಹಿರಿಯರು, ರಾಜಕಾರಣಿ ಆಗಿರ್ತಕ್ಕಂಥ ಅಭಯ್ ಚಂದ್ರ ಜೈನ್ ಸರ್ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾಗಿರ್ತಕ್ಕಂಥ ನನ್ನ ನಾಯಕಿಯೂ ಆಗಿರ್ತಕ್ಕಂಥ ಶಕುಂತಲಾ ಶೆಟ್ಟಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರೇ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರು, ಬಹಳಷ್ಟು ಕೃಷಿಕ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಮಾಡುವಂಥ ಶ್ರೀ ಆದರಣೀಯ ವಿಜಯಕುಮಾರ್ ರೈಗಳಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಭರತ್ ಮುಂಡೋಡಿ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ತಾರನಾಥ್ ಗಟ್ಟಿಯವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸನ್ಮಾನ್ಯ ಶ್ರೀ ಜೋಕಿಮ್ ಸ್ಟ್ಯಾನಿ ಅಲ್ವಾರಿಸ್ ರವರಿಗೂ ಕೂಡ ಆದರಣೀಯ ಪ್ರೀತಿಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ. ಅಧ್ಯಕ್ಷರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸನ್ಮಾನ್ಯ ಶ್ರೀ ಉಮ್ಮರ್ UH ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಆದರಣೀಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ. ಅಧ್ಯಕ್ಷರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸನ್ಮಾನ್ಯ ಸದಾನಂದ ಮಾವಜಿ ಅವರಿಗೂ ಕೂಡ ಪ್ರೀತಿಪೂರ್ವಕ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಮ್ಮೆಲ್ಲರ ಆದರಣೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸದಾಶಿವ ಉಳ್ಳಾಲ್ ಸರ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆದರಣೀಯರಾದ ಡಾಕ್ಟರ್ MP ಶ್ರೀನಾಥ್ ಸರ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಧ್ಯಕ್ಷರು ಕರ್ನಾಟಕ ಗಾಣಿಗ ಸಮಾಜದ ವಿಶ್ವಾಸ್ ಕುಮಾರ್ ದಾಸ್ ರವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿರ್ದೇಶಕರು ಗೇರು ಸಂಶೋಧನಾ ವಿಭಾಗದ ಪುತ್ತೂರು ಡಾಕ್ಟರ್ J ದಿನಕರ್ ಅಡಿಗಾ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿರ್ದೇಶಕರು ಗೇರು ಬೀಜ ಕೋಕೋ ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿ ಡಾಕ್ಟರ್ ಫೆಮಿನಾ ಮೇಡಮ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಖಿಲ ಭಾರತ ಗೋಡಂಬಿ ಬೆಳೆಗಾರರ ಅಧ್ಯಕ್ಷರಾಗಿರ್ತಕ್ಕಂಥ M ಗಂಗಾಧರ್ ನಾಯ್ಕರವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕರ್ನಾಟಕ ಗೋಡಂಬಿ ತಯಾರಿಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅನಂತ ಕೃಷ್ಣ ರಾವ್ರವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಒಂದು ಜಾಗವನ್ನು ಕೊಟ್ಟು ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದಂಥ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ದರ್ಶನ್ H ಸರ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂಥ ಶ್ರೀ ರವಿಶಂಕರ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಯುಕ್ತರು ಮಂಗಳೂರು ರವಿಚಂದ್ರ ನಾಯಕ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ C ಸುನಿಲ್ ಕೋಆರ್ಡಿನೇಟರ್ ಕ್ಯಾಶ್ಯೂ ಟೆಕ್ನಾಲಜಿ ಕೇಂದ್ರ ಶಿವಮೊಗ್ಗ, ಹಾಗೆ ನಮ್ಮ ಗೇರು ಅಭಿವೃದ್ಧಿ ನಿಗಮದ ನಿರ್ದೇಶಕರು ಈ ನಮ್ಮ ಗೇರು ಮೇಳದ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಹಕಾರವನ್ನು ಕೂಡ ನೀಡಿದಂಥ ಡಾಕ್ಟರ್ C ಸುನೀಲ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ನಿರ್ದೇಶಕರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಡಾಕ್ಟರ್ ವೆಂಕಟೇಶ್ N ಹುಬ್ಬಳ್ಳಿ ಸರ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಹಾಗೆ ನಮ್ಮ ಸಂಸ್ಥೆಯ ನಿರ್ದೇಶಕರು ಆಗಿರ್ತಕ್ಕಂಥ ಅಭಿವೃದ್ಧಿ ನಿಗಮ ಆಗಿರ್ತಕ್ಕಂಥ ನಮಗೆ ಸಹಕಾರವನ್ನು ಕೂಡ ನೀಡಿದಂಥ ಶ್ರೀ ಅವಿನಾಶ್ TJ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ನಮ್ಮ ಜೊತೆ ಸಹಕಾರವನ್ನು ನೀಡಿದಂಥ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಆಗಿರ್ತಕ್ಕಂಥ ನನ್ನ ಜೊತೆ ಬಹಳಷ್ಟು ಈ ಕಾರ್ಯಕ್ರಮ ಆಗಬೇಕಿದ್ರೆ ನಮಗೆ ಧೈರ್ಯವಾಗಿ ನಿಂತವರು ನನ್ನ MD ಮೇಡಮ್ ಅವರು. ಬಹಳಷ್ಟು ಅತ್ಯುತ್ತಮವಾಗಿ ನನ್ನ ಜೊತೆ ನಾವಿಬ್ಬರು ಎಲ್ಲರೂ ಹೇಳ್ತಿದ್ರು ನೀವು ಅಕ್ಕ ತಂಗಿಯಾಗಿದ್ದೀರಿ ಅಂತ. ಹಾಗೆಯೇ ಮನಸ್ಸಿನಲ್ಲಿ ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ನಾವು ಜೊತೆಯಾಗಿ ನಿಂತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಗಿಸ್ಲಿಕ್ಕೆ ಸಂಪೂರ್ಣವಾಗಿ ಕಾರಣೀಭೂತರಾಗಿರ್ತಕ್ಕಂಥ ಮೇಡಮ್ ಶ್ರೀಮತಿ ಕಮಲಾ ಕರಿಕಲನ್ ಮೇಡಮ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು ವಿಭಾಗೀಯ ವ್ಯವಸ್ಥಾಪಕರು ಆಗಿರ್ತಕ್ಕಂಥ ಶ್ರೀ ರವೀಂದ್ರ ಕುಮಾರ್ DS ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರೀತಿಯ ಈ ಒಂದು ಕಾರ್ಯಕ್ರಮದ ನಮ್ಮ ಜೊತೆ ಸಂಪೂರ್ಣವಾಗಿ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿ ಮಂಗಳೂರು ವೃತ್ತ
ನಮ್ಮ ಮೇಡಮ್ ಅವರ ಜೊತೆಗೆ ನಿಂತು ಕೂಡ ಇವತ್ತು ಡಾಕ್ಟರ್ ವಿ ಕರಿಕಲನ್ ಸರ್ ಅವರು, ನಾನು ಅವರನ್ನು ಕೊನೆಯದಾಗಿ ಹೇಳಿದೆ, ಯಾಕಂತೇಳಿದರೆ ನಮ್ಮ ಕಾರ್ಯಕ್ರಮದ ಸಂಪೂರ್ಣ ಶಕ್ತಿಯನ್ನ ತುಂಬಿದವರು ಕರಿಕಲನ್ ಸರ್ ಅವರು ಕೂಡ. ಹಾಗಾಗಿ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಮುಂಭಾಗದಲ್ಲಿದ್ದೀರಿ. ಇವತ್ತಿನ ಕಾರ್ಯಕ್ರಮದ ನಮ್ಮ ಡೀರ್ ಪಾರ್ಕಲ್ಲಿ ಆದಂಥ ಮಕ್ಕಳ ಪ್ರಬಂಧ ಸ್ಪರ್ಧೆ ಇರ್ಬೋದು, ಚಿತ್ರಕಲಾ ಸ್ಪರ್ಧೆ ಇರ್ಬೋದು, ರಂಗೋಲಿ ಸ್ಪರ್ಧೆ ಇರ್ಬೋದು, ಬೆಳಿಗ್ಗೆ 8 ಬಂದು ಈ ಒಂದು ಕಾರ್ಯಕ್ರಮದ ಒಂದು ಆತ್ಮಶಕ್ತಿಯನ್ನ ಹೆಚ್ಚಿಸಿದ್ದೀರಿ. ಪರಿಸರದ ಬಗ್ಗೆ, ಗೇರುವಿನ ಬಗ್ಗೆ, ನಿನ್ನೆಯಿಂದ ನಡೆದಂತಹ ಭಾಷಣ ಸ್ಪರ್ಧೆಗಳು, ಈ ಎಲ್ಲ ಕಾರ್ಯಕ್ರಮಗಳ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಅವರ ಪೋಷಕರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಸನ್ಮಾನಿತರುಗಳು. ಈ ಇವತ್ತಿನ ಸನ್ಮಾನಿತರಲ್ಲಿ 12 ಜನರು ಕೂಡ ಕಾರ್ಯಕ್ರಮದ ಮುಂದಿಗಿದ್ದಾರೆ. ರೈತ ನಮ್ಮ ದೇಶದ ಬೆನ್ನೆಲುಬು ಅಂದಾಗೆ ಪ್ರಗತಿಪರ ಕೃಷಿಕರಿಗೆ ನಾನು MD ಅವರು ಜೊತೆಯಾಗಿ ಹೋಗಿ ಎಲ್ಲ ರೈತರನ್ನ ಸಂಪರ್ಕಿಸಿ ಈ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ. ಸುಭಾಶ್ರಯಗಳು ಪ್ರಗತಿಪರ ಕೃಷಿಕರಿಗೂ ಕೂಡ ಸ್ವಾಗತ. ಶ್ರೀ ವಿಶ್ವಕೇಶವ ಕೃಷಿಕರು, ಅವರೇ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಶ್ರೀ ಶ್ರೀಕಾಂತ್ ಪೂಜಾರಿ ಅವರು ಕೂಡ, ಅವರೇ ಕೂಡ ಪ್ರೀತಿಪೂರ್ವಕವಾಗಿ ಬೆಳೆಗಾರರ ಸಂಘಟನೆ ಕರ್ನಾಟಕ ಗೇರು ಕೃಷಿಕರದ್ದು ಬೈಂದೂರು, ಅವರೇ ಕೂಡ ಸ್ವಾಗತ. ಶ್ರೀ ಈಶ್ವರ ಭಟ್ ಜಟ್ಯ ನಾಯಕ ಪ್ರಗತಿಪರ ಕೃಷಿಕರು ಸಿದ್ದಾಪುರ, ಅವರೇ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಅನಂತ ಸೀತಾರಾಮ್ ಭಂಡಾರಿ ಅವರು ಪ್ರಗತಿಪರ ಕೃಷಿಕರು, ಅವರೇ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಶ್ರೀ ಮೊಹಮ್ಮದ್ ಅಲಿ ಇಸ್ಮಾಯಿಲ್ ರವರು ಪ್ರಗತಿಪರ ಕೃಷಿಕರು, ಅವರೇ ಕೂಡ ಸ್ವಾಗತ. ಶ್ರೀ ಪ್ರಕಾಶ್ ಗಟ್ಟಿ ಬಂಟ್ವಾಳ ಪ್ರಗತಿಪರ ಕೃಷಿಕರು, ಅವರೇ ಕೂಡ ಸ್ವಾಗತ. ಶ್ರೀಮತಿ ಸುಜಾತ ಎನ್ ರೈ ಬಂಟ್ವಾಳ ಪ್ರಗತಿಪರ ಕೃಷಿಕರು, ಅವರೇ ಕೂಡ ಸ್ವಾಗತ. ಶ್ರೀಮತಿ ವಿಲ್ಮಾ ಉಳ್ಳಾಲ ಪ್ರಗತಿಪರ ಕೃಷಿಕರು, ಅವರೇ ಕೂಡ ತುಂಬು ಹೃದಯದ ಸ್ವಾಗತ. ಶ್ರೀ ಪ್ರಜ್ಞಾಕುಮಾರ್ ಕಡಬ ಪ್ರಗತಿಪರ ಕೃಷಿಕರು, ಅವರೇ ಕೂಡ ತುಂಬು ಹೃದಯದ ಸ್ವಾಗತ. ಶ್ರೀ ದಯಾನಂದ ಭಟ್ ಪ್ರಗತಿಪರ ಕೃಷಿಕರು ಮೂಡಬಿದ್ರೆ, ಅವರೇ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ. ಶ್ರೀ ಕ್ಯಾನ್ಯೂಟ್ ಆಜ್ಞಾ ಪ್ರಗತಿಪರ ಕೃಷಿಕರು, ಇವರೆಲ್ಲರಿಗೂ ಕೂಡ ಈ ಒಂದು ಸನ್ಮಾನಕ್ಕೆ ಬಂದಿರತಕ್ಕಂಥ ಕೃಷಿಕರಿಗೂ ಕೂಡ ಆದರಣೀಯ ಸ್ವಾಗತವನ್ನ ಬಯಸಿಕೊಂಡು, ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮದ ಆತ್ಮಸಾಕ್ಷಿಯಾಗಿ ಬಂದಿರತಕ್ಕಂಥ ಎಲ್ಲ ರೈತಾಪಿ ವರ್ಗದ ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು, ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನಮ್ಮ ಅಧಿಕಾರಿ ಬಂಧುಗಳಿಗೂ ಕೂಡ, ಅರಣ್ಯ ಇಲಾಖೆಯ ಹಾಗೆ ನಮ್ಮ ನಿಗಮದ ಎಲ್ಲ ನಮ್ಮ ಸಿಬ್ಬಂದಿ ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮ ಇಷ್ಟೊಂದು ಬಹಳಷ್ಟು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂಡ ನನ್ನ ಮಂಗಳೂರಿನ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಬಹಳಷ್ಟು ಸಹಕಾರವನ್ನ ಕೊಟ್ಟಿದ್ದಾರೆ. ಇಷ್ಟೊಂದು ಇದು ಪಬ್ಲಿಸಿಟಿ ಆಗಲಿಕ್ಕೆ ನಮ್ಮ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ನನ್ನ ಎಲ್ಲ ಸಹೋದರ ಬಂಧುಗಳಿಗೆ ನಿಗಮದ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ವ ರೀತಿಯ ಸಹಕಾರವನ್ನ ನೀಡಿದಂಥ ನಮ್ಮ ಮಾತುಗಳಿಗೆ ಬೆಲೆ ಕೊಟ್ಟು ಇವತ್ತು 70 ಸ್ಟಾಲುಗಳು ಕೂಡ ತುಂಬಿದೆ. ಆ ಎಲ್ಲ ಸ್ಟಾಲ್ಗಳನ್ನ ತುಂಬಿದಂಥ ತಾನು ಉತ್ಪಾದಿಸಿದ ಬೆಳೆಗಳನ್ನ ಈ ಒಂದು ಆ ಮೇಳದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ರೈತಾಪಿ ಬಂಧುಗಳಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ವಂದಿಸಿ, ತಮ್ಮೆಲ್ಲರ ಸಹಕಾರ ನಮಗೆ ಇನ್ನೂ ಅಗತ್ಯ ಇದೆ. ಈ ಒಂದು ನಾಡು ಬೆಳೆಸುವ ಉಳಿಯುವ ಕಾರ್ಯಕ್ಕೆ ನಾವು ನೀವು ಎಲ್ಲರೂ ಕೈ ಜೋಡಿಸೋಣ ಎನ್ನುವ ಮಾತುಗಳನ್ನು ಹೇಳಿ ವೇದಿಕೆಯಲ್ಲಿರುವ ಎಲ್ಲರಿಗೂ ಮಗದೊಮ್ಮೆ ವಂದಿಸಿ ಪ್ರೀತಿಪೂರ್ವಕವಾಗಿ ಅವಕಾಶವನ್ನ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ಕೂಡ ಮಗದೊಮ್ಮೆ ವಂದಿಸಿಕೊಂಡು ವಿರಮಿಸ್ತಾ ಇದ್ದೀನಿ. ಜೈ ಭಾರತ್, ಜೈ ಹಿಂದ್, ಥ್ಯಾಂಕ್ ಯು. ಎಳೆಹರೆಯದಲ್ಲಿಯೇ ಜನಸೇವೆಯ ಸಂಕಲ್ಪವನ್ನು ತೊಟ್ಟು ರಾಜಕೀಯವನ್ನು ಪ್ರವೇಶಿಸಿದ ಮಮತಾ ಗಟ್ಟಿಯವರದು ತಾಲೂಕು ಪಂಚಾಯತಿನಿಂದ ಜಿಲ್ಲಾ ಪಂಚಾಯತಿಗೆ, ಅಲ್ಲಿಂದ ರಾಜ್ಯ ರಾಜಕಾರಣಕ್ಕೆ ನಡೆದು ಬಂದ 27 ವರ್ಷಗಳ ಪರಿಶ್ರಮದ ಹಾದಿ, ಪ್ರಾಮಾಣಿಕತೆಯ ಪರಿಕ್ರಮ, ವಿಶ್ವಾಸದಿಂದ ನುಡಿಸುವ ಸಖಿ ಭಾವ ಮತ್ತು ಹಿರಿಯಕ್ಕನಾಗಿ ಆತುಕೊಳ್ಳುವ ಗುಣದಿಂದ ಜಿಲ್ಲೆಯ ಸಾವಿರಾರು ಮಹಿಳೆಯರ ಪಾಲಿಗೆ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದ ಅವರನ್ನೂ ಕೂಡ
ನಮ್ಮೆಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದೀಗ ದೀಪ ಹಚ್ಚಿ ಈ ಕಾರ್ಯಕ್ರಮದ ವಿದ್ಯುಕ್ತವಾದ ಉದ್ಘಾಟನೆಯನ್ನ ಗೌರವಾನ್ವಿತ ಅರಣ್ಯ ಸಚಿವರು ನೆರವೇರಿಸಲಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳ ಹಚ್ಚಿಟ್ಟು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ ಸಚಿವರಿಗೂ ಇತರ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸುವವುಗಳ ನೀತಿ ಅಂತ ಕುವೆಂಪು ಹೇಳಿದರು. ಚರಿತ್ರೆ ಹೊಂದಿರುವ ಗೇರು ಅಭಿವೃದ್ಧಿ ನಿಗಮ ಸಾಗಿ ಬಂದ ದಾರಿಯೆಡೆಗೊಂದು ಬೆಳಕಿನಗಳನ್ನು ಆಡುವಂತೆ ಶ್ರೀಮತಿ ಕಮಲಾ ಕರಿಕಾಲನ್. ಕರ್ನಾಟಕ ಅರಣ್ಯ ಇಲಾಖೆಯ ಬಹಳ ವಿಶೇಷವಾದಂಥ ಗೇರು ಮೇಳದ ಉದ್ಘಾಟನೆಯನ್ನು ಹಾಗೂ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯದ ಸಚಿವರು ಈ ಒಂದು ಗೇರು ಮೇಳ ಮಾಡುವಲ್ಲಿ ಬಹಳ ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟು ಗೇರು ಬೆಳೆಯನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ಅರಣ್ಯ ಇಲಾಖೆಯ ನಿಗಮದ ಈ ಕಡೆಯಿಂದ ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಚಿಂತನೆಯನ್ನು ಮಾಡಿ ಇವತ್ತು ದೂರದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಅದೇ ರೀತಿ ಉಪಸ್ಥಿತ ಶಾಸಕ ಮಿತ್ರರಾಗಿರುವಂಥ ಗೌರವಾನ್ವಿತ ಅಶೋಕ್ ರೈ ಅವರೇ, ರಾಜು ಗೌಡ್ರೆ, ಐವನ್ ಡಿಸೋಜ ಅವರೇ, ಮಾಜಿ ಮಂತ್ರಿಗಳಾಗಿರುವಂಥ ಗೌರವಾನ್ವಿತ ರಮಾನಾಥ್ ರೈ ಅವರೇ, ಅಭಯ್ ಚಂದ್ರ ಜೈನ್ ಅವರೇ, ಉಪಸ್ಥಿತ ನಿಗಮ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗಫೂರ್ ಅವರೇ, ಸ್ಟ್ಯಾನ್ಲಿ ಅವರೇ, ಅದೇ ರೀತಿ ಸದಾಶಿವಲಾಲ್ ಅವರೇ, ತಾರನಾಥ್ ಕಾಪಿಕಾಡ್ ಅವರೇ, ಶಕುಂತಲಾ ಶೆಟ್ಟಿ ಅವರೇ, ಅದೇ ರೀತಿ ಸದಾನಂದ ಮಾವಜಿ ಅವರೇ, ಉಮರ್ ಅವರೇ, ಮಂಜುನಾಥ್ ಪೂಜಾರಿ ಅವರೇ, ಭರತ್ ಮುಂಡೋಡಿ ಅವರೇ ಉಪಸ್ಥಿರುವಂಥ ಈ ಒಂದು ಕಾರ್ಯಕ್ರಮದ ಕಾರಣೀಕರ್ತರು, ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಜೋಡಿಸ್ಕೊಳ್ಳುವಂಥ ಒಂದು ವಿಶೇಷವಾದಂಥ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾದಂಥ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ನನ್ನ ಕಾಲೇಜಿನ ಸಹಪಾಠಿ ಶ್ರೀಮತಿ ಮಮತಾ DS ಗಟ್ಟಿ ಅವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಅಧಿಕಾರಿ ಬಂಧುಗಳೇ, ಉಪಸ್ಥಿರುವಂಥ ಎಲ್ಲ ಆದರಣೀಯ ಹಿರಿಯ ಬಂಧುಗಳೇ, ಉಪಸ್ಥಿರುವಂಥ ಎಲ್ಲ ಅಧಿಕಾರಿ ಬಂಧುಗಳೇ, ಸಿಬ್ಬಂದಿ ವರ್ಗದವರೇ, ಸೇರುವಂಥ ಎಲ್ಲ ಆದರಣೀಯ ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಬಹಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಜೋಡಣೆ ಮಾಡಿದಿರಿ. ಗೇರು ಅಭಿವೃದ್ಧಿ ನಿಗಮದ ಮುಖಾಂತರ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಮಂತ್ರಿಗಳು ಸಹಕಾರವನ್ನು ಕೊಟ್ಟು ಭಾಳ ಒಳ್ಳೆಯ ರೀತಿಯಲ್ಲಿ ಗೇರು ಕೃಷಿಗೆ ಸಹಕಾರವನ್ನು ಕೊಡಬೇಕು, ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಅಂತ ಹೇಳುವಂಥ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಉದ್ಘಾಟನೆ ಆಗ್ತಾ ಇದೆ. ನಾನು ಸಚಿವರಿಗೆ ಭಾಳ ವಿಶೇಷವಾದಂಥ ಧನ್ಯವಾದಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ತಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿದ್ದುಕೊಂಡು ಮುಂಚಿತವಾಗಿ ಹೋಗುವುದು ತಪ್ಪು. ಆದರೆ ನನ್ನ ಮನೆಯ ಮದುವೆಯನ್ನು ನನ್ನ ಬಿಟ್ಟು ಇಲ್ಲಿ ಬರಬೇಕಾದಂಥದ್ದು ಯಾಕೆ ಅಂತ ಕೇಳಿದ್ರೆ ನಿಮ್ಮ ಮೇಲೆ ಪ್ರೀತಿಯಿಂದ, ಈಶ್ವರ್ ಖಂಡ್ರೆ ಸಾಹೇಬರ ಮೇಲೆ ವಿಶೇಷವಾದ ಪ್ರೀತಿ. ಎರಡನೇದು, ನಾನು ಗೇರು ಉದ್ಯಮದವನು, ನಾನು ಗೇರು ಉದ್ದಿಮೆಯ
ಮ್ಯಾನುಫ್ಯಾಕ್ಚರ್ ಯೂನಿಟನ್ನು ನನ್ನ ಬಾಲ್ಯದಿಂದ ಕಳೆದ 50 ವರ್ಷಗಳಿಂದ ನನ್ನ ಹಿರಿಯರು ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನನಗೊಂದು ಜವಾಬ್ದಾರಿ ಇದೆ ಅಂತೇಳೋ ಕಾರಣ ಬಂದಿದ್ದೇನೆ. ಆದರೆ ನನಗೆ ಖುಷಿ ಆಯಿತು, ಮನೆ ಮದುವೆ ಅಪ್ಪ ಹೋಗು, ಆ ಮದುವೆಗೆ ಹೋಗು ಅಂತೇಳಿ ನೀವು ಅನುಮತಿ ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸರ್, ಇವತ್ತು ಅರಣ್ಯ ಇಲಾಖೆಗೆ ಬಹಳ ದೊಡ್ಡ ರೀತಿಯ ಬೇರೆ ಬೇರೆ ಕಡೆಗಳಲ್ಲಿ, ಇಡೀ ರಾಜ್ಯಗಳಲ್ಲಿ ಇವತ್ತು ತಮ್ಮ ವಿಶೇಷವಾದಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇವತ್ತು ಕೇವಲ ಕರಾವಳಿಯ ಕರ್ನಾಟಕದಲ್ಲಿ ಮಾತ್ರವಲ್ಲ ಗೇರುವನ್ನು ಬೆಳೆಸುವಂಥದ್ದು, ಬೇರೆ ಭಾಗದಲ್ಲಿ, ರಾಜ್ಯದ ಇನ್ನಿತರ ಭಾಗದಲ್ಲಿ ಕೂಡ ಗೇರುವನ್ನು ಬೆಳೆಸುವಂಥ ಅವಕಾಶಗಳು, ವಿಪುಲವಾದಂಥ ಅವಕಾಶಗಳು ಇದೆ. ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಜೋಡಿಸ್ಕೊಳ್ಳಲಾಗಿದೆ, ಕೆಲವಾರು ಕಡೆಗಳಲ್ಲಿ ಆಗ್ತಾ ಇದೆ. ಆದರೆ ಈ ಗೇರು ಕೃಷಿ ಏನು ಅಂತ ಕೇಳಿದ್ರೆ ವರ್ಷಕ್ಕೊಂದು ಸಲ ಈಲ್ಡ್ ಕೊಡುವಂಥದ್ದು, ವರ್ಷಕ್ಕೊಂದು ಸಲ ವ್ಯವಸ್ಥಿತವಾಗಿ ನಮಗೆ ಆ ಈಲ್ಡನ್ನು ಕೊಡುವಂಥ ಸಂದರ್ಭದಲ್ಲಿ ನಮಗೆ ಲಾಭದ ಅಂಶವನ್ನು ರೈತರು ಅಂದಾಜು ಮಾಡಿದಾಗ ನಮಗೆ ಆಗುವಂಥದ್ದು ಕಡಿಮೆ. ಯಾಕೆ ಅಂತ ಕೇಳಿದ್ರೆ ಗೇರು ಅಭಿವೃದ್ಧಿ ಕೇವಲ ಗೇರು ಕೃಷಿ ನಾವು ಮರ ಹಾಕಿಬಿಟ್ಟು ಅದೇ ರೀತಿಯಲ್ಲಿ ಹೋಗ್ಲಿಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಅದು ಹೂ ಬಿಟ್ಟಾಗ, ಮಳೆ ಬಂದಾಗ ಹೂ ಹೋಗುತ್ತೆ, ಹೂ ಹೋದರೆ ಕ್ರಾಪ್ ಫೇಲ್ ಆಗುತ್ತೆ, ವಿಪರೀತವಾದ ಬಿಸಿಲು ಬಂದರೂ ಆ ಕ್ರಾಪ್ ಕರಗಿ ಹೋಗುತ್ತೆ. ಹಾಗಾಗಿ ಇದನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂತೇಳಿ ಆದರೆ ಭಾಳ ಕಠಿಣ ಪರಿಶ್ರಮ ಇದೆ. ಒಂದು ಕಾಲಘಟ್ಟದಲ್ಲಿ ಭಾರತ ಅಗ್ರಿಕಲ್ಚರಲ್ಲಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ, ಗೋಡಂಬಿ ಉತ್ಪಾದನೆಯಲ್ಲಿ ಕೂಡ ಫ್ಯಾಕ್ಟ್ರಿ ವೈಸ್ ಕೂಡ ಭಾರತ ನಂಬರ್ 1 ಇತ್ತು. ಇವತ್ತು ವಿಯೆಟ್ನಾಂ ನಂಬರ್ 2ನೇ ಸ್ಥಾನದಲ್ಲಿ ಬಂದು ಭಾರತ, ವಿಯೆಟ್ನಾಂ 1ನೇ ಸ್ಥಾನದಲ್ಲಿ ಹೋಗಿ ಇವತ್ತು ಭಾರತ 2ನೇ ಸ್ಥಾನದಲ್ಲಿದೆ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದು ಒಂದು ಇಷ್ಟೇ, ಕರಾವಳಿ ಕರ್ನಾಟಕದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಅರಣ್ಯ ಭೂಮಿಗಳು ಖಾಲಿಯಾಗಿ ಬಾಳು ಬಿದ್ದಿವೆ. ಸರ್, ಅಲ್ಲಿ ಏನು ಮಾಡಬೇಕಾಗಿಲ್ಲ. ಇದಿಷ್ಟು ಇಲ್ಲಿ ನೀವು ಮರದಲ್ಲಿ ಆದಂಥ ಗೋಡಂಬಿ ನೋಡಿದರೆ ಅಲ್ಲಿ ಹೋಗಿ ಸ್ವಲ್ಪ ಹಾಕಿದರೆ ಸಾಕು, ಆಟೋಮೆಟಿಕ್ ಆಗಿ ಮಳೆಯಲ್ಲಿ ಬೆದ್ದು ಬರ್ತದೆ. ಅದಕ್ಕೆ ಯಾವುದೇ ರೀತಿಯ ಕೃಷಿಯನ್ನು ಬೆಳೆಸಬೇಕು ಅಂತೇಳಿ ಆದರೆ ₹1 ಶ್ರಮವನ್ನು ವಹಿಸಬೇಕಾಗಿಲ್ಲ, ₹1 ಖರ್ಚು ಮಾಡಬೇಕಾಗಿಲ್ಲ. ಝೀರೋ ಇನ್ವೆಸ್ಟ್ಮೆಂಟ್. ಒಂದು ಖಾಲಿಯ ಒಂದು ಬೀಜವನ್ನು ಹೋಗಿ ಬಿಸಾಡಿದರೆ ಆಟೋಮೆಟಿಕ್ಲಿ ಆಗಿ ಬರುವಂಥ ರೀತಿಯ ಒಂದು ಕೃಷಿ ಅದು. ಆದರೆ ಅದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಆದರೆ ನಮಗೆ ಚಳಿಗಾಲದಲ್ಲಿ ಸರಿಯಾದ ಚಳಿ, ಮಳೆಗಾಲದಲ್ಲಿ ಸರಿಯಾದ ಮಳೆ ಮತ್ತು ಬಿಸಿಲಿನ ಕಾಲದಲ್ಲಿ ಸರಿಯಾದ ಬಿಸಿಲು, ಇದು ಸಮತೋಲನವಾಗಿದ್ದರೆ ಮಾತ್ರ ಆ ಬೆಳೆ ನಮಗೆ ಗೇರು ಹಣ್ಣಾಗಿ ಬಂದು ಪರಿವರ್ತನೆ ಆಗ್ತದೆ. ಹಾಗಾಗಿ ಅದಕ್ಕೆ ಮಂಗಳೂರು ಮತ್ತು ಕರಾವಳಿ ಭಾಗದಲ್ಲಿ ನಾವು ನಮ್ಮ ಮ್ಯಾನುಫ್ಯಾಕ್ಚರರ್ ಆಗಿ ಸರಿಸುಮಾರು 50 ವರ್ಷದಿಂದ ನಾನು ನನ್ನ ಅಜ್ಜನ ಕಾಲದಿಂದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲೇ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಷ್ಟಗಳನ್ನು ಅನುಭವಿಸಿದ್ದೇವೆ. ಯಾಕೆ ಏನು ಅಂತ ಕೇಳಿದರೆ ಇವತ್ತು ಬೇರೆ ದೇಶವನ್ನು ಅವಲಂಬಿತವಾಗಿ ನಾವು ಇಂಪೋರ್ಟ್ ಮಾಡ್ತೇವೆ. ಸರ್, ನಮ್ಮ ದೇಶದಲ್ಲಿ ಆಗುವಂಥ ಎಲ್ಲ ಕೃಷಿ ಕೇವಲ 2 ತಿಂಗಳಲ್ಲ, 1.5 ತಿಂಗಳಿಗೆ ನಮಗೆ ಸಾಕು. ಆ 1.5 ತಿಂಗಳು ಬಿಟ್ಟು ಉಳಿದಂಥ 10.5 ತಿಂಗಳು ನಾವು ಇಂಪೋರ್ಟಿಗೆ ನಾವು ಕಾಯಬೇಕು. ಅದು ಆಫ್ರಿಕಾದಿಂದ ತರಬೇಕು, ಇಂಡೋನೇಷ್ಯಾದಿಂದ ತರಬೇಕು. ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿರುವಾಗ ತಮ್ಮ ನೇತೃತ್ವದಲ್ಲಿ ಇರುವಂಥ ಈ ನಿಗಮದಲ್ಲಿ ಗೇರುವನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ಸರ್, ಜಗತ್ತಿನಲ್ಲಿ ಒಂದೇ ಒಂದು ಫ್ರೂಟ್ ಸರ್, ಒಂದೇ ಒಂದು ಫ್ರೂಟು, ಅದರ ಬೀಜ ಆ ಫ್ರೂಟಿನ ಹೊರಗಡೆ ಇರುವಂಥದ್ದು. ಬೇರೆ ಎಲ್ಲ ಫ್ರೂಟ್ ನೋಡಿ ಅದರ ಒಳಗಡೆ ಇರುವಂಥದ್ದು ಬೀಜ ಸರ್. ಇದು ಮಾತ್ರ. ಅದಕ್ಕಾಗಿ ಇದೊಂದು ರೀತಿಯ ಉದ್ದಿಮೆಯಲ್ಲಿ ಕಾಯಂ ಜುಗಾರ್ನ ರೀತಿಯ ಉದ್ದಿಮೆ ಸರ್ ಇದು. ಯಾವ ಸಂದರ್ಭದಲ್ಲಿ ಯಾರು ಬೆಳಗ್ತಾನೆ, ಯಾವ ಸಂದರ್ಭದಲ್ಲಿ ಯಾರು ಮುಳುಗಿ ಹೋಗ್ತಾನೆ ಗೊತ್ತಾಗಲ್ಲ. ಆದರೆ ನಸೀಬು ಕಟ್ಟಿರಬೇಕು ಅಂಥ ಉದ್ದಿಮೆ ಇದೆ. ಅದಕ್ಕಾಗಿ ತಮ್ಮ ಕಡೆಯಿಂದ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಈ ಕರಾವಳಿಯಲ್ಲಿ ಗೇರು ಕೃಷಿಯನ್ನು ಹೆಚ್ಚು ಮಾಡುವಂಥ ದೃಷ್ಟಿಯಲ್ಲಿ ತಾವು ವರ್ಷಕ್ಕೊಂದು ವಿಶೇಷವಾದಂಥ ಪ್ಯಾಕೇಜನ್ನು ಕೊಟ್ಟು, ಮಮತಾ ಗಟ್ಟಿಯವರಿಗೆ ಕೊಡಿ, ನನ್ನ ಕಾಲೇಜಿನ ಸಹಪಾಠಿಯವರು. ಹಾಗಾಗಿ ಅವರಿಗೆ ವಿಶೇಷ ಫಂಡ್ ಕೊಡಿ. ಇಡೀ ಕರಾವಳಿ ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ, ಉದಾಹರಣೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಇವರ ಮಡಿಕೇರಿ ಮತ್ತು ಶೃಂಗೇರಿ ಭಾಗದಲ್ಲಿ ಆ ಕೃಷಿಯನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ಅದಕ್ಕೆ ಹೆಚ್ಚಿನ ಅವಕಾಶಗಳನ್ನು ಕೊಡಿ ಸರ್. ಅದಕ್ಕೆ ತೋಟಗಾರಿಕೆ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯಿಂದ ಯಾವ ರೀತಿ ಸಹಕಾರವನ್ನು ಪಡ್ಕೊಳ್ಬೋದು ಅದನ್ನೆಲ್ಲವನ್ನು ಜೋಡಿಸ್ಕೊಂಡು ತಾವೊಂದು ರೂಪರೇಖೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಆ ಅಮ್ಮ ಅದನ್ನು ಮಾಡಲಿ, ನಾವೆಲ್ಲರೂ ಸಹಕಾರ ಇದ್ದೇವೆ. ಒಟ್ಟಾರೆ ಈ ಬೆಳೆಯನ್ನು ಬೆಳೆಸುವಂಥ ದೃಷ್ಟಿಯಲ್ಲಿ ತಮ್ಮ ವಿಶೇಷವಾದಂಥ ಸಹಕಾರ. ಇನ್ನಷ್ಟು ಬೇರೆ ಬೇರೆ ವಿಚಾರ ಇದೆ, ಅದನ್ನು ನಾನು ಮಾತಾಡಲಿಕ್ಕೆ ಹೋಗಲ್ಲ. ನಮ್ಮ ಅಧ್ಯಕ್ಷರಾದಂಥ ಕಲ್ಬಾವಿ ಪ್ರಕಾಶ್ ಅವರಿದ್ದಾರೆ, ಹಾಗಾಗಿ ಅವರ ನೆಕ್ಸ್ಟ್ ಸೆಷನಲ್ಲೇ ಇದೆ, ಅದಕ್ಕಾಗಿ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಒಟ್ಟಾರೆ ತಮಗೆ ದೂರದ ಊರಿನಿಂದ ಬಂದು ಈ ಗೇರು ಮೇಳವನ್ನು ಉದ್ಘಾಟನೆ ಮಾಡಿದಿರಿ. ಇದಕ್ಕೆ ಇನ್ನಷ್ಟು ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟು ಮನೆ ಮನೆಗಳಲ್ಲಿ ಗೇರು ಬೆಳೆಯನ್ನು ಬೆಳೆಸುವುದು, ವೇಸ್ಟ್ ಲ್ಯಾಂಡಲ್ಲಿ ಬೆಳೆಯುವಂಥ ಬೆಳೆ ಸರ್, ಅಲ್ಲಿ ಬೆಳೆಸುವಂಥ ದೃಷ್ಟಿಯಲ್ಲಿ ತಮ್ಮ ದೊಡ್ಡ ರೀತಿಯ ಯೋಗದಾನ ಅನುದಾನವನ್ನು ಕೊಡಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ತಮಗೆ ವಿಶೇಷವಾದಂಥ ಸಹಕಾರವನ್ನು ಕೊಡ್ತೀರಿ ಅಂತ ಹೇಳಿದ ವಿಶ್ವಾಸದೊಂದಿಗೆ
ನಾನು ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೀನಿ. ತಪ್ಪು ತಿಳ್ಕೊಳ್ಬೇಡಿ ಸರ್, ಅಧ್ಯಕ್ಷರು ಹೋಗಿದ್ದಾರೆ ಅಂತೇಳಿ ತಪ್ಪು ತಿಳ್ಕೊಳ್ಬೇಡಿ. ಮುಂದಿನ ದಿನಗಳಲ್ಲಿ ತಾವು ಬಂದಾಗ ನಾವು ಈ ಹಿಂದೆ ಕೂಡ ಸಂಪೂರ್ಣವಿದ್ದೆ, ಇವತ್ತು ಇರಲಿಲ್ಲ. ಹಾಗಾಗಿ ಕ್ಷಮೆ ಇವತ್ತು ಇರುವುದಿಲ್ಲ ಅಂತ ಹೇಳೋದು ಕ್ಷಮೆಯನ್ನು ಹಾಕಿಸ್ತಾ ಈ ಕಾರ್ಯಕ್ರಮದಿಂದ ಮುಂದುವರಿಸಿ ನೋಡುತ್ತೇನೆ. ಧನ್ಯವಾದಗಳು. ಮಾಹಿತಿಯನ್ನು ಹೊಂದಿರುವಂಥ ಕಿರು ಪುಸ್ತಕವೊಂದು ಈಗ ಈ ವೇದಿಕೆಯಲ್ಲಿ ಬಿಡುಗಡೆಯಾಗಲಿದೆ. ಕಿರುಹೊತ್ತಗೆ ಬಿಡುಗಡೆ ಸನ್ಮಾನ್ಯ ಶ್ರೀ ಈಶ್ವರ ವಿ ಖಂಡ್ರೆಯವರು. ಅಲ್ಪಾವಿ ದಯವಿಟ್ಟು ವೇದಿಕೆಗೆ ಬರುವಂತೆ ತಮ್ಮಲ್ಲಿ ವಿನಂತಿ. ಪುಸ್ತಕವೊಂದು ಈ ವೇದಿಕೆಯಲ್ಲಿ ಸನ್ಮಾನ್ಯ ಅರಣ್ಯ ಸಚಿವರ ಅಮೃತ ಹಸ್ತದಲ್ಲಿ ಲೋಕಾರ್ಪಣೆಯಾಗಿದೆ. ಉಪಯುಕ್ತವಾದ ಆ ಟ್ರೆಕ್ಕಿಂಗ್ ಸ್ಥಳಗಳನ್ನು ಕಿರಿದಾಗಿ ಪರಿಚಯಿಸುವ ಜೊತೆಗೆ QR ಕೋಡನ್ನು ಹೊಂದಿರುವ ಆ ಸ್ಕ್ಯಾನಿಂಗ್ ಮೂಲಕ ಅವರ ಪ್ರದೇಶದ ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಟ್ರೆಕ್ಕಿಂಗನ್ನು ಅರ್ಥಪೂರ್ಣಗೊಳಿಸುವಂತೆ ಒದಗಿ ಬರುವ ಸುಂದರವಾದ ಉಪಯುಕ್ತವಾದ ಚಾರಣ ಪಾಸ್ಪೋರ್ಟ್. ಇದೊಂದು ವಿನೋದಮುಖ ವನ್ಯಜೀವಿ ವಿಭಾಗ ಕಾರ್ಕಳ ಇವರು ಈ ಒಂದು ಟ್ರೆಕ್ಕಿಂಗ್ ಪಾಸ್ಪೋರ್ಟ್ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದ್ದಾರೆ, ಪುಸ್ತಕವನ್ನು ಸಿದ್ಧಪಡಿಸಿದ್ದಾರೆ. ಈ ಹೊತ್ತಿಗೆ ಪ್ರಕ್ರಿಯೆ ನಡೆಯಲಿದೆ. ಈಗಾಗಲೇ ನೀವು ನೋಡುತ್ತಿರುವಂತೆ ಹಸಿರು ಬಣ್ಣದ ಮೇಲಂಗಿಯನ್ನು ಧರಿಸಿರುವ ಟ್ರೆಕ್ಕಿಂಗ್ ಗೈಡ್ಗಳಿವರು. ಟ್ರೆಕ್ಕಿಂಗ್ ಗೈಡ್ಗಳಿಗೆ ಬಹಳ ಉಪಯುಕ್ತವಾದ ಬ್ಯಾಗ್, ಟೋಪಿ, ಕೈಗೊತ್ತಗೆ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಟೀ ಶರ್ಟ್ ಮತ್ತು ರಿಫ್ಲೆಕ್ಟೆಡ್ ಇರುವಂಥ ವೆಸ್ಟ್ ಅಂದರೆ ಬನಿಯನ್ನು ಮಾದರಿಯ ಮೇಲುಡುಗೆ, ಒಟ್ಟು 6 ವಸ್ತುಗಳನ್ನು ಹೊಂದಿರುವಂಥ ಒಂದು ಟ್ರೆಕ್ಕಿಂಗ್ ಕಿಟ್. ಇದನ್ನು ಟ್ರೆಕ್ಕಿಂಗ್ ಹ್ಯಾಂಡ್ ಬುಕ್ನೊಂದಿಗೆ ಕೈಗೊತ್ತಗೆಯೊಂದಿಗೆ ಈಗ ಸಾಂಕೇತಿಕವಾಗಿ 4 ಮಂದಿ ಟ್ರೆಕ್ಕಿಂಗ್ ಗೈಡ್ಗಳಿಗೆ ವಿತರಣೆ ಮಾಡಲಾಗ್ತಾ ಇದೆ. ಈ ಟ್ರೆಕ್ಕಿಂಗ್ ಗೈಡ್ನವರಿಗೆ ನೀಡುತ್ತಿರುವ ಹ್ಯಾಂಡ್ ಬುಕ್ನಲ್ಲಿ ಲಭ್ಯವಿರುತ್ತವೆ. ಚಾರಣದ ಫಲಾನುಭವಿಗಳಿಗೆ ಚೆಕ್ ವಿತರಿಸುವ ಒಂದು ಪ್ರಕ್ರಿಯೆ ಇದೀಗ ನಡೆಯುತ್ತದೆ. ಗೌರವಾನ್ವಿತ ಅರಣ್ಯ ಸಚಿವರ ಅಮೃತ ಹಸ್ತದಲ್ಲಿ ಈ ಚೆಕ್ಗಳನ್ನು ವಿತರಿಸಲಾಗುತ್ತದೆ. ವಿಶೇಷ ಆಸಕ್ತಿಯ ಕಾರಣದಿಂದಾಗಿ 25-26ನೇ ಸಾಲಿಗೆ ರೂಪಾಯಿ 2.38 ಕೋಟಿ ಪುನರ್ವಸತಿ ಪರಿಹಾರ ಧನದ ಜೊತೆಗೆ ಹೆಚ್ಚುವರಿಯಾಗಿ 20 ಕೋಟಿ ಪುನರ್ವಸತಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಈ ಬಗ್ಗೆ ಮಾನ್ಯ ಅರಣ್ಯ ಸಚಿವರಿಗೆ ಗಟ್ಟಿಯಾದ ಚಪ್ಪಾಳಿಯೊಂದಿಗೆ ನಮ್ಮ ಅಭಿನಂದನೆಯನ್ನು ತಿಳಿಸುತ್ತಾ ಆಯ್ದ 5 ಕುಟುಂಬಗಳಿಗೆ ಈಗ ಚೆಕ್ಗಳನ್ನು ವಿತರಿಸುತ್ತಿದ್ದಾರೆ. ಶ್ರೀಮತಿ ಆಶಾ ಶೆಟ್ಟಿ, ಶೃಂಗೇರಿ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಶ್ರೀಮತಿ ಉಷಾ ಕೆರೆಗದ್ದೆ, ಶೃಂಗೇರಿ ತಾಲೂಕು. ಶ್ರೀ ರಮೇಶ, ಶೃಂಗೇರಿ ತಾಲೂಕು. ಶ್ರೀಮತಿ ಜಲಜಮ್ಮ, ಕೆರೆಗದ್ದೆ, ಶೃಂಗೇರಿ. ಶ್ರೀಮತಿ ಶಾರದಾ, ಕೆರೆ ಗ್ರಾಮ, ಶೃಂಗೇರಿ ತಾಲೂಕು. ಕುದುರೆಮುಖ ವನ್ಯಜೀವಿ ವಿಭಾಗದ ಕೆರೆಕಟ್ಟೆ ವಲಯದ ಮುಡುಮ ಎಂಬಲ್ಲಿ ಆಕಸ್ಮಿಕವಾಗಿ ನಡೆದ ಆನೆ ದಾಳಿಗೆ 2 ವ್ಯಕ್ತಿಗಳು ಬಲಿಯಾಗಿರುವ ದುರದೃಷ್ಟಕರ ಸುದ್ದಿಯನ್ನು ಪತ್ರಿಕೆಗಳಲ್ಲಿ ಓದಿದ್ದೇವೆ. ಈ ಘಟನೆ ಸಂಭವಿಸಿದ ತಕ್ಷಣವೇ ಸ್ಪಂದಿಸಿರುವ ಅರಣ್ಯ ಇಲಾಖೆಯು ಮೃತರ ಕುಟುಂಬಕ್ಕೆ ಅದೇ ದಿನ ತಲಾ 20 ಲಕ್ಷದಂತೆ ಪರಿಹಾರ ಧನವನ್ನು ವಿತರಿಸಿದೆ. ಪ್ರಸ್ತುತ ಮೃತರ ಪತ್ನಿ ಕ್ರಮವಾಗಿ 2 ಮೃತರ ಪತ್ನಿಯರು ಶ್ರೀಮತಿ ಆಶಾ ಮತ್ತು ಶ್ರೀಮತಿ ಉಷಾ ಅವರು ಪುನರ್ವಸತಿ ಯೋಜನೆಯ ಅಡಿಯಲ್ಲಿ ಸಲ್ಲಿಸಿದ ಅರ್ಜಿಯನ್ನು ಪುರಸ್ಕರಿಸಿ ಅವರಿಗೆ ಪುನರ್ವಸತಿ ಪರಿಹಾರವನ್ನು ಈ ದಿನ ವಿತರಿಸಲಾಗುತ್ತಿದೆ. ಟ್ರೆಕ್ ಗೈಡ್ಗಳಿಗೆ ಹ್ಯಾಂಡ್ ಬುಕ್ಕನ್ನು ನೀಡುವುದಾಗಲಿ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ವಿತರಿಸುವುದಾಗಲಿ,
ಪ್ರಮಾಣಿತ ಕಾರ್ಯವಿಧಾನದ ಮೂಲಕ ಕಿಟ್ ಅನ್ನು ವಿತರಿಸುವುದಾಗಲಿ ಈ ಎಲ್ಲ ಪ್ರಕ್ರಿಯೆಗಳ ಹಿಂದೆ ಕೆಲಸ ಮಾಡಿರುವುದು ನಮ್ಮ ಅರಣ್ಯ ಸಚಿವರ ದೂರದೃಷ್ಟಿ ಮತ್ತು ಮಾನವೀಯ ಕಾಳಜಿ. ಕಡಿಮೆ ಮಾಡುವ ದಿಸೆಯಲ್ಲಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿರುವ ಸನ್ಮಾನ್ಯ ಅರಣ್ಯ ಸಚಿವರಿಗೆ ಮತ್ತೊಮ್ಮೆ ನೆರೆದಿರುವ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿರುವ ಈ ಒಟ್ಟು 2 ದಿನಗಳ ಗೇರು ಮೇಳದ ಹಿಂದಿನ ಪ್ರೇರಕ ಶಕ್ತಿಯಾಗಿರುವಂಥ ನಮ್ಮ ಗೌರವಾನ್ವಿತ ಅರಣ್ಯ ಸಚಿವರು ಶ್ರೀ ಈಶ್ವರ ಬಿ ಖಂಡ್ರೆ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡುವಂತೆ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಎಲ್ಲರಿಗೆ ನಮಸ್ಕಾರಗಳು. ವಿಶೇಷವಾಗಿ ಬಹಳಷ್ಟು ಜನ ತುಳುವಲ್ಲಿ ಮಾತಾಡ್ತೀರಿ. ಮಾತಾ ತುಳುವಪ್ಪೆ ಜೋಕುಲೆ ನಮಸ್ಕಾರ. ತುಳು ಬಹಳ ಸುಂದರವಾದಂಥ ಒಂದು ಭಾಷೆ ಇದೆ. ಬಂಧುಗಳೇ, ಇವತ್ತಿನ ಈ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಸ್ಥಳೀಯ ಶಾಸಕರಾದಂಥ ಮಾನ್ಯ ವೇದವ್ಯಾಸ್ ಕಾಮತ್ರವರು ಮಾತನಾಡಿ ನಿರ್ಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಆಯೋಜಕರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರು ಆದಂಥ ಶ್ರೀಮತಿ ಮಮತಾ ಗಟ್ಟಿಯವರ, ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶಾಸಕ ಮಿತ್ರಗಳಾದಂಥ ಮಾನ್ಯ ರಾಜೇಗೌಡರವರೇ, ಮಾನ್ಯ ಅಶೋಕ್ ರಾಯ್ ಅವರೇ, ಮಾನ್ಯ ಐವನ್ ಡಿಸೋಜಾರ್ ಅವರೇ, ಮತ್ತೆ ಮಾಜಿ ಅರಣ್ಯ ಸಚಿವರಾದಂಥ ಮಾನ್ಯ ರಮಾನಾಥ್ ರಾಯ್ ಅವರೇ, ಮಾನ್ಯ ಮಾಜಿ ಸಚಿವರಾದಂಥ ಅಭಯಚಂದ್ರ ಜೈನ್ರವರ, ಮಾನ್ಯ ಸಹೋದರಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರೇ, ಇಲ್ಲಿ ನಿಗಮಗಳ ಅಧ್ಯಕ್ಷರುಗಳಾದಂಥ ಮಾನ್ಯ ಎಂ ಎ ಗಫೂರ್ ಅವರೇ, ಮಾನ್ಯ ಇಲ್ಲಿ ತಾರಾನಾಥ್ರವರೇ, ಮಾನ್ಯ ಸದಾಶಿವ ಉಳ್ಳಾಲ್ರವರೇ, ಮಾನ್ಯ ಭರತ್ ಮುಂಡೋಡಿ ಅವರೇ, ಮಾನ್ಯ ಸದಾನಂದ್ ಮಾವ್ಜಿ ಅವರೇ, ಮಾನ್ಯ ವಿಜಯ್ ಕುಮಾರ್ ರಾಯ್ ಅವರೇ, ಜಗದೀಶ್ವರವರೇ, ಗಂಗಾಧರ್ ನಾಯಕರವರೇ, ಇಲ್ಲಿ ಡಾಕ್ಟರ್ ಸುನೀಲ್ ರವರೇ, ಅರುಣ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಆಯೋಜಕರು ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಶ್ರೀಮತಿ ಕಮಲ ಕರಿಕಾಲನ್ರವರೇ, ಶ್ರೀ ಕರಿಕಲನ್ರವರೇ, ರವೀಂದ್ರ ಕುಮಾರ್ ಅವರೇ, ಇತರ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳ ಮತ್ತು ವೇದಿಕೆ ಕೆಳಗಡೆ ಕುಳಿತಂಥ ಎಲ್ಲ ಪರಿಸರ ಪ್ರೇಮಿಗಳ, ಇಲ್ಲಿ ಬಂದಂಥ ಎಲ್ಲ ಗೇರು ಅಭಿವೃದ್ಧಿ ನಿಗಮದ ಪದಾಧಿಕಾರಿಗಳ, ಗೇರು ಬೆಳೆಯುವಂಥ ಎಲ್ಲ ಕೃಷಿಕರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ಇವತ್ತು ತಮ್ಮೆಲ್ಲರಿಗೆ ಇಲ್ಲಿ ನಮ್ಮ ಅನ್ಸಫ್ ಇದ್ದಾರೆ, ತಮ್ಮೆಲ್ಲರಿಗೆ ನನ್ನ ಪರವಾಗಿ ಅರಣ್ಯ ಇಲಾಖೆ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಈ ಕರ್ನಾಟಕ ಗೇರು ಅಭಿವೃದ್ಧಿ ವತಿಯಿಂದ ಏನು ಗೇರು ಮೇಳ ಹಾಗೂ ಕಾರ್ಯಾಗಾರ ಆಯೋಜನೆ ಮಾಡಿದ್ದೇವೆ, ಇದರ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ಈಗಾಗಲೇ ಶ್ರೀಮತಿ ಮಮತಾ ಗಟ್ಟಿಯವರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ, ಅಧ್ಯಕ್ಷರು ಮಾತನಾಡಿದ್ದಾರೆ. ಇವತ್ತೇನು ಈ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಒಂದು ಹಿಂದಿನಿಂದಲೂ ವಾಣಿಜ್ಯ ಬೆಳೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಗೇರು. ಗೇರು ಇಲ್ಲಿ ಗೋಡಂಬನು ಅಂತೀವಿ, ನಮ್ಮ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಗೇರು ಅಂದರೆ ನಮ್ಮ ಜನರಿಗೆ ಅರ್ಥ ಆಗೋದಿಲ್ಲ. ನಮ್ಮ ಜನರಿಗೆ ಕಾಜು ಅಂತೀವಿ ನಾವು, ಕಾಜು ಅಂದರೆ ಮಾತ್ರ ಅರ್ಥ ಆಗ್ತದೆ, ಗೇರು ಗೋಡಂಬಿ ಅಂದರೆ ಏನು ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಇವತ್ತು ನಾನು ಗೇರುವಿನ ಬಗ್ಗೆ ಸಾಕಷ್ಟು ಅರಣ್ಯ ಸಚಿವನಾದ ಮೇಲೆ ಅಧ್ಯಯನ ಮಾಡಿದ್ದೇನೆ, ತಿಳಿದುಕೊಂಡಿದ್ದೇನೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಈ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಮೊದಲಿನಿಂದಲೂ ಇವತ್ತು ಗೇರು ಬೆಳೆಯುವಂಥ ಒಂದು ಕೃಷಿ. ಆದರೆ ಬರ್ತಾ ಬರ್ತಾ ಗೇರು ಉತ್ಪಾದನೆ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಯಿತು? ಅದಕ್ಕೂ ಬಹಳಷ್ಟು ಕಾರಣಗಳಿದ್ದಾವೆ.
ಹಿಂದೆ ಒಂದಾನೊಂದು ಕಾಲದಲ್ಲಿ ಎಂಡೋಸಲ್ಫನ್ ಉಪಯೋಗ ಮಾಡ್ತಾ ಇದ್ರು. ಅದರಿಂದ ಬಹಳಷ್ಟು ದುಷ್ಪರಿಣಾಮಗಳಾಗಿ ಇವತ್ತೇನು ಅನೇಕ 2-3ನೇ ತಲೆಮಾರಿನ ಮಕ್ಕಳಿಗೆ ಸಹಿತ ಇವತ್ತು ಅನೇಕ ರೋಗ ರುಜಿನಗಳಿಂದ ಅವರೆಲ್ಲ ಬಾಧಿತರಾಗಿದ್ದ ಮೇಲೆ ಎಂಡೋಸಲ್ಫನ್ ಈಗ ನಿಷೇಧ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಏನು ಗೇರು ಬೆಳೆಗಾರ ಹೆಚ್ಚಿನ ಒಂದು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅವರಿಗೆ ಮಾರುಕಟ್ಟೆ ಒಂದು ನಿರ್ಮಾಣ ಮಾಡಿಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ಗೇರು ಮೇಳ ಮತ್ತು ಕಾರ್ಯಾಗಾರದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಏನು ಆಧುನಿಕ ಪದ್ಧತಿಯಲ್ಲಿ ಈ ಗೇರು ಮೇಳ ಉತ್ಪಾದನೆ ಮಾಡುವಂಥದ್ದು, ವೈಜ್ಞಾನಿಕವಾಗಿ ಪರಿಸರ ಸ್ನೇಹಿಯಾಗಿ ಈ ಒಂದು ಗೇರು ಕೃಷಿ, ಅದರಲ್ಲಿ ವಿಶೇಷವಾಗಿ ನಾನು ಚರ್ಚೆ ಮಾಡಿದೆ. ಇವತ್ತು ಗೇರು ಏನು ಸಸಿಗಳಾಗ್ತಾರೆ, ಅದು ಕಸಿ ಮಾಡಿದ್ದಂಥ ಸಸಿಗಳು ನಾವು ರೈತರಿಗೆ ಕೊಟ್ಟು ಅದನ್ನು ಬೆಳೆಸಿದ್ರೆ ಒಂದು ಅದರ ಇಳುವರಿನೂ ಜಾಸ್ತಿ ಆಗ್ತದೆ, ಮತ್ತೆ ಗೇರು ಬೆಳೆ ಬರ್ತದೆ, ಅದರ ಗುಣಮಟ್ಟನೂ ಬಹಳ ಉತ್ತಮವಾಗಿ ಬರ್ತದೆ ಅನ್ನುವಂಥದ್ದು. ಹೀಗಾಗಿ ಈ ಒಂದು ಕಾರ್ಯಾಗಾರಗಳ ಮುಖಾಂತರ ನಾನು ನೋಡಿದ್ದೇನೆ, ಬಹಳ ಮಮತಾ ಗಟ್ಟಿಯವರು ಅವರ ತಂಡದವರು ಬಹಳ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇವತ್ತು ಅನೇಕ ಮಳಿಗೆಗಳಿಗೆ ನಾನು ಹೋಗಿದ್ದೇನೆ. ಮಳಿಗೆಯಲ್ಲಿ ಗೇರು ಉತ್ಪಾದನೆ ಮಾಡಿದಂಥ ಉತ್ಪಾದಕರಿದ್ದಾರೆ, ಕೈಗಾರಿಕೆಗಳಿದ್ದಾರೆ, ಸಂಸ್ಕರಣೆ ಮಾಡುವಂಥವರಿದ್ದಾರೆ. ಅದರಲ್ಲಿ ಗೇರಿನಿಂದ ಏನು ಅದರ ಬೀಜದಿಂದ ತಯಾರು ಮಾಡುವಂಥ ಜ್ಯೂಸ್ ಇರ್ಬೋದು, ಇತರ ಏನು ಮೌಲ್ಯವರ್ಧನ ಮಾಡುವಂಥದ್ದೇನು ಹೇಳ್ತಾ ಇದ್ದೀವಿ ಅದೆಲ್ಲವೂ ಈ ಮಳಿಗೆಗಳಲ್ಲಿ ಇದೆ. ಈ ಮಳಿಗೆಗಳ ಮುಖಾಂತರ ಜನರಿಗೆ, ಕೃಷಿಕರೇನಿದ್ದಾರೆ, ರೈತರೇನಿದ್ದಾರೆ, ಆ ರೈತರಿಗೆ ಮಾಹಿತಿ ಕೊಡುವಂಥದ್ದು, ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥ ಒಂದು ಇದು ಕಾರ್ಯಾಗಾರ ಆಗ್ತದೆ. ಹೀಗಾಗಿ ನಮ್ಮ ಉದ್ದೇಶ ಈ ಗೇರು ಉತ್ಪಾದನೆಯಲ್ಲಿ ಹೆಚ್ಚಳ ಆಗಬೇಕು, ಇದರಲ್ಲಿ ರಫ್ತು ಮಾಡುವಂಥ ಒಂದು ಗುಣಮಟ್ಟದ ಗೇರು ಉತ್ಪಾದನೆ ಆಗಬೇಕು, ಇವರ ಉತ್ಪಾದನೆ ವೆಚ್ಚ ಕಡಿಮೆ ಆಗಬೇಕು, ಮೌಲ್ಯವರ್ಧನ ಏನು ಇವರಿಗೆ ಆದಾಯ ಬರ್ತದೆ ಅದು ಜಾಸ್ತಿ ಆಗಬೇಕು. ಹೀಗಾಗಿ ಇದರಿಂದ ನೋಡಿ, ಈಗಾಗಲೇ ಹೇಳಿದರು, ನಾವು ಒಂದಾನೊಂದು ಕಾಲದಲ್ಲಿ ರಫ್ತು ಮಾಡುವಂಥ ಈ ಒಂದು ಗೇರು ಇವತ್ತು ನಾವು ಆಮದು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ರಾಷ್ಟ್ರಕ್ಕೆ ಏನು ಬೇಕಾಗಿದೆ, ಅವಶ್ಯಕತೆ ಇದೆ, ಬೇಡಿಕೆ ಇದೆ, ಅದಕ್ಕೆ ನಾವು ಬೆಳೀತಾಗಿರ್ತಕ್ಕಂಥದ್ದು ಬರೀ 20, 30, 40% ಮಾತ್ರ. ಬಾಕಿ ಎಲ್ಲ ನಾವು ಸೌತ್ ಆಫ್ರಿಕಾದಿಂದ ಆಮದು ಮಾಡಿಕೊಂಡು ಇಲ್ಲಿ ನಮ್ಮ ಉದ್ಯಮಿಗಳಲ್ಲಿ ಸಂಸ್ಕರಣೆ ಮಾಡಿ ಕೆಲವೊಂದು ರಫ್ತು ಮಾಡುವಂಥದ್ದಿದೆ. ಇವತ್ತು 2024-25ರಲ್ಲಿ ಸುಮಾರು $206 ಮಿಲಿಯನ್ ರಫ್ತು ನಾವು ಮಾಡಿದ್ದೇವೆ. ಇದರ ಅರ್ಥ ಆಮದು ಮಾಡಿಕೊಂಡು ಅದನ್ನು ಸಂಸ್ಕರಣೆ ಮಾಡುವಂಥ ಕೆಲಸ ಇವತ್ತು ಗೇರು ಅಭಿವೃದ್ಧಿ ನಿಗಮದಿಂದ, ಅಂದರೆ ಎಲ್ಲ ಉತ್ಪಾದಕರಿಂದ ಆಗಿದೆ. ಇದು ಇನ್ನೂ ಜಾಸ್ತಿ ಆಗಬೇಕು ಅನ್ನೋಂಥದ್ದು, ಇನ್ನೂ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ನಮ್ಮ ಗೇರು ಅಭಿವೃದ್ಧಿ ನಿಗಮದಿಂದ ಇಂಥ ಒಂದು ಕಾರ್ಯಾಗಾರಗಳು ಜಾಸ್ತಿ ಆಗಬೇಕು. ಅದರ ಜೊತೆಯಲ್ಲಿ ಯಾರು ಕೃಷಿಕರು ಗೇರು ಬೆಳೀತಾರೆ ಅವರ ಮನೆ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಮಾಹಿತಿ ಕೊಟ್ಟು ಅವರಿಗೆ ಮಾರುಕಟ್ಟೆ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡುವಂಥದ್ದಕ್ಕೆ ಸಹಾಯ ಮಾಡಿ ಅವರಿಗೆ ಉಚಿತವಾಗಿ, ಅಂದರೆ ರಿಯಾಯಿತಿ ದರದಲ್ಲಿ ಅವರಿಗೆ ಸಸಿಗಳನ್ನು ಕೊಡುವಂಥದ್ರ ಮುಖಾಂತರ ಈ ಒಂದು ಗೇರು ಬೆಳೆಯುವಂಥದ್ದು ಏನಿದೆ ವಾಣಿಜ್ಯ ಬೆಳೆ, ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಹೀಗಾಗಿ ಅರಣ್ಯ ಇಲಾಖೆ ವತಿಯಿಂದ ಈ ಸಸಿಗಳು ನೆಡಲಿಕ್ಕೆ, ಕಸಿ ಮಾಡಿದಂಥ ಉತ್ತಮ ಗುಣಮಟ್ಟದ ಸಸಿಗಳು ರೈತರಿಗೆ ರಿಯಾಯಿತಿ ದರದಲ್ಲಿ ಕೊಡಲಿಕ್ಕೆ ನಾವು ಈ ವರ್ಷ ಕೊಟ್ಟರೆ ಮುಂದಿನ ವರ್ಷ ಸಸಿ ಕೊಡಬಹುದು. ಅವರು ಸಸಿ ಅವರ ಒಂದು ತೋಟದಲ್ಲಿ ನಿರ್ಮಾಣ ಮಾಡ್ತಾರೆ, ತಯಾರು ಮಾಡ್ತಾರೆ. ಅದಕ್ಕೆ 1 ಕೋಟಿ ರೂಪಾಯಿ ಅರಣ್ಯ ಇಲಾಖೆಯಿಂದ ಹಣ ಮಂಜೂರಿ ಮಾಡ್ತೀವಿ ಅನ್ನೋಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇದರ ಜೊತೆಯಲ್ಲಿ ಇನ್ನೂ ಅನೇಕ ರೀತಿಯ ಬೇಡಿಕೆಗಳಿದ್ದಾವೆ. ಇದು ಮ್ಯಾಂಗ್ಳೂರು ಭಾಗ, ಈ ಮ್ಯಾಂಗ್ಳೂರು ಭಾಗ ಅಂತ ಹೇಳಿದರೆ ಬಹಳಷ್ಟು ಇದು ಪಶ್ಚಿಮ ಘಟ್ಟ, ಇಡೀ ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಒಂದು ಜೀವ ವೈವಿಧ್ಯಮಯ ತಾಣಪ್ಪ ಅಂದರೆ ಈ ಮ್ಯಾಂಗ್ಳೂರಿದೆ, ಇವತ್ತು ಕಾರವಾರ ಇದೆ, ಇದು ಉತ್ತರ ಕನ್ನಡ ಇದೆ, ಶಿವಮೊಗ್ಗ ಇದೆ, ಹಾಸನ ಇದೆ, ಚಾಮರಾಜನಗರ ಇದೆ. ಈ 10 ಜಿಲ್ಲೆಗಳಲ್ಲಿ ವಿವಿಧ ಪ್ರಭೇದದ, 1, 2 ಅಲ್ಲ, 100 ಪ್ರಭೇದದ
ಸಸ್ಯ ಸಂಕುಲ ಇದೆ, ಪ್ರಾಣಿ ಸಂಕುಲ ಇದೆ, ಕೀಟ ಸಂಕುಲ ಇದೆ, ಪಕ್ಷಿ ಸಂಕುಲ ಇದೆ. ಋತುಮಾನಗಳನ್ನೇ ಬದಲಾವಣೆ ಮಾಡುವಂಥ ಶಕ್ತಿ ಈ ಒಂದು ಪಶ್ಚಿಮ ಘಟ್ಟಕ್ಕೆ ಇದೆ. ಹೀಗಾಗಿ ನೀವೆಲ್ಲರೂ ಅದೃಷ್ಟವಂತರು ಅಂತ ಹೇಳ್ಬೋದು. ಇಂಥ ಒಂದು ವಾತಾವರಣದಲ್ಲಿ ತಾವೆಲ್ಲ ಬೆಳೆದಿದ್ದೀರಿ. ಹೀಗಾಗಿ ಇದನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲೆಲ್ಲ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಎದುರುಗಡೆ ಒಂದು ಸವಾಲೇನಿದೆಯಪ್ಪ, ಹವಾಮಾನ ಬದಲಾವಣೆ ಒಂದು ದೊಡ್ಡ ಸವಾಲೇ ಇದೆ ಎಲ್ಲರಿಗಾಗಿ. ಈಗ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಬಂದರೆ ಏನು ಬೆವರು ಬರುವಂಥದ್ದು ನಾವು ನೋಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಏನು ಹವಾಮಾನ ವೈಪರೀತ್ಯದಿಂದ ಅನೇಕ ರೀತಿಯ ಪ್ರಕೃತಿ ವಿಕೋಪಗಳಾಗ್ತಾ ಇದೆ. 2 ವರ್ಷ ಕೆಳಗಡೆ ನೋಡಿದ್ದೀರಿ, ಗುಡ್ಡ ಕುಸಿತ ಆಯಿತು. ಇಲ್ಲೇ ಈ ಗುಡ್ಡ ಕುಸಿತದಿಂದ ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದಂಥದ್ದು, ಅನೇಕ ಜನ ಮೃತಪಟ್ಟಿದ್ದಂಥದ್ದು ನಾವು ನೋಡಿದ್ದೇವೆ. ಇವತ್ತು ಪ್ರವಾಹ ಬರುವಂಥದ್ದು, ಇವತ್ತು ಬರ ಬರುವಂಥದ್ದು, ಇವತ್ತು ಸುನಾಮಿ ಆಗುವಂಥದ್ದು, ಇವತ್ತು ಭೂಕಂಪ ಆಗುವಂಥದ್ದು, ಇವತ್ತು ಮಳೆ ಬಿದ್ದರೆ ಈಗಲೇ ಹೇಳಿದರು ನಮ್ಮ ಅಧಿಕಾರಿಗಳು, ಮಳೆ ಯಾವ ಸಮಯದಲ್ಲಿ ವಾಡಿಕೆಯಂತೆ ಬರಬೇಕು ಆ ಸಮಯದಲ್ಲಿ ಬರೋದಿಲ್ಲ. 1 ತಿಂಗಳಲ್ಲಿ ಬೀಳುವಂಥ ಮಳೆ 1 ವಾರದಲ್ಲಿ ಬೀಳುತ್ತದೆ, 1 ವಾರದಲ್ಲಿ ಬೀಳುವಂಥ ಮಳೆ 1 ದಿವಸದಲ್ಲಿ ಬೀಳ್ತದೆ. ಆ ರೀತಿ ಮಳೆ ಆಯಿತು ಅಂತ ಹೇಳಿದರೆ ಏನಾಗ್ತದೆ? ಮಳೆ ಆದರೆ ಇವತ್ತು ಎಲ್ಲ ಬೆಳೆ ನಷ್ಟ ಆಗ್ತದೆ. ಇದೇ ನಮ್ಮ ರಾಜ್ಯದಲ್ಲಿ ಹೋದ ವರ್ಷ ಪ್ರವಾಹ ಬಂದು ಅಂದರೆ ಆಲಿಕಲ್ಲು ಮಳೆ, ವಾಡಿಕೆ ಅಂತ ಎಷ್ಟಾಗಬೇಕು ಅಷ್ಟೇ ಮಳೆ ಬಿದ್ದಿದೆ ನಮ್ಮ ಭಾಗದಲ್ಲಿ 800 mm. ಆದರೆ ಒಂದೇ ದಿವಸದಲ್ಲಿ 200 300 mm ಮಳೆ ಬಿದ್ದು ಎಲ್ಲ ಬೆಳೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿದೆ. ರಾಜ್ಯ ಸರ್ಕಾರದ ವತಿಯಿಂದ 2,000 ಕೋಟಿ 3,000 ಕೋಟಿವರೆಗೆ ಪರಿಹಾರ ಕೊಡುವಂಥದ್ದು ಬಂತು. ಹೀಗಾಗಿ ಜಾಗತಿಕ ತಾಪಮಾನ ಈಗ ಹೇಳ್ತಾ ಇದ್ರು ಕರಿಕಲನ್, ಇವತ್ತು ಮಂಗಳೂರಿನಲ್ಲಿ ಸಹಿತ ಹಿಂದೆ ಇಷ್ಟು ತಾಪಮಾನ ಹೆಚ್ಚಿಗೆ ಇರ್ತಾ ಇರಲಿಲ್ಲ. ಈಗ ಬೇಸಿಗೆಯಲ್ಲಿ 42ರಿಂದ 43, ನಮ್ಮ ಭಾಗದಲ್ಲೂ 42-43 ಇದೆ. ಈಗ ಮಂಗಳೂರಿನಲ್ಲಿಯೂ ತಾಪಮಾನ ಜಾಸ್ತಿ ಆಗಿ 42-43 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ತಾಪಮಾನ ಹೆಚ್ಚಿಗೆ ಆಗಿದೆ ಅಂತ. ಇದೇ ರೀತಿ ತಾಪಮಾನ ಹೆಚ್ಚಿಗೆ ಆಗ್ತಾ ಹೋದರೆ ಇಡೀ ಮನುಕುಲಕ್ಕೆ ಮಾರಕ ಅಂತ ಹೇಳ್ಬೋದು. ಇವತ್ತು ಯಾವ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ತಾಪಮಾನ ಜಾಸ್ತಿ ಆಗಿ ಅನೇಕ ಜನ ಈ ಬಿಸಿಲು ಹತ್ತಿ ಸಾಯುವಂಥದ್ದು ನೋಡಿದ್ದೇವೆ. ಅನೇಕ ಜನ ಇನ್ನೂ ನಿರ್ಗತಿಕರಿದ್ದಾರೆ, ಅವರಿಗೆ ಯಾವುದೇ ರೀತಿಯ ಆಶ್ರಯ ಇಲ್ಲ. ಹೀಗಾಗಿ ಇವೆಲ್ಲ ವಿಚಾರಗಳು ಮಾಡಿದಂಥ ಸಂದರ್ಭದಲ್ಲಿ ಹಸಿರು ಹೊದಿಕೆ ಜಾಸ್ತಿ ಮಾಡುವಂಥದ್ದು, ಇವತ್ತು ಪರಿಸರ ಪ್ರಕೃತಿ ಉಳಿಸುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತು ಈ ಭಾಗದಲ್ಲಿ ಎಲ್ಲಕ್ಕಿಂತ ಮತ್ತೊಂದು ದೊಡ್ಡ ಸವಾಲು ಏನಿದೆಯಪ್ಪ ಅಂತ ಹೇಳಿದರೆ ಅದು ಮಾನವ ಪ್ರಾಣಿ ಸಂಘರ್ಷ. ಈ ಭಾಗದಲ್ಲೂ ಆನೆಗಳಿದ್ದಾವೆ, ಅನೇಕ ವನ್ಯಜೀವಿ ಧಾಮಗಳು ನಾವು ಮಾಡಿದ್ದೇವೆ. ಇವತ್ತು ಕುದುರೆಮುಖ ಇವತ್ತು ರಾಷ್ಟ್ರೀಯ ಉದ್ಯಾನವನ ಇದೆ, ಭಾಳ ಸುಂದರವಾದಂಥ ಒಂದು ಪ್ರದೇಶ ಇದೆ. ಅಲ್ಲಿ ಆನೆ ಇದೆ, ಚಿರತೆ ಇದೆ, ಅಲ್ಲಿ ಕರಡಿ ಇದೆ, ಅಲ್ಲಿ ಹುಲಿ ಇದೆ, ಅನೇಕ ಈ ಭಾಗದಲ್ಲಿ ಇವೆಲ್ಲವೂ ಏನಾಗಿದೆ, ಇವತ್ತು ನಾವೆಲ್ಲ ನಗರೀಕರಣ ಮಾಡಿದ್ದೇವೆ. ಅನೇಕ ಕಾರಣಗಳಿಂದಾಗಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಾವು ಮಾಡಿದ್ದೇವೆ, ನೀರಾವರಿ ಯೋಜನೆಗಳು ಮಾಡಿದ್ದೇವೆ, ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಳಿಕ್ಕೆ ಅವರ ಕೋರ್ ಏರಿಯಾದಲ್ಲಿ ಎಲ್ಲ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಡೆದು ಹೋಗಿದೆ. ಹೀಗಾಗಿ ಏನಾಗಿದೆ, ಇವತ್ತು ನಾವು ಅರಣ್ಯದ ಕಡೆನೂ ಹೋಗ್ತಾ ಇದ್ದೇವೆ, ಒತ್ತುವರಿನೂ ಭಾಳ ಕಡೆ ಆಗಿದೆ. ಇವೆಲ್ಲದರಿಂದ ಮಾನವ ಪ್ರಾಣಿ ಸಂಘರ್ಷನೂ ಜಾಸ್ತಿ ಆಗಿದೆ. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಹೀಗಾಗಿ ಇವತ್ತು ಮಾನವ ಪ್ರಾಣಿ ಸಂಘರ್ಷ ತಡಿಬೇಕು, ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿದರೆ ಬರೀ ಅರಣ್ಯ ಸರ್ಕಾರ ಅಷ್ಟೇ ಅಲ್ಲ, ಸಾರ್ವಜನಿಕರು, ಪ್ರಗತಿಪರ ಪರಿಸರವಾದಿಗಳು ಎಲ್ಲರೂ ಸಹಕಾರ ಮಾಡುವಂಥದ್ದು ಅವಶ್ಯಕತೆ ಇದೆ. ಹೀಗಾಗಿ ನಾನು ಅರಣ್ಯ ಸಚಿವನಾದ ಮೇಲೆ ಅನೇಕ ರೀತಿಯಲ್ಲಿ ಇವತ್ತಿಲ್ಲಿ ರಾಜೇಗೌಡರು ಕೇಳಿದರು, ಅಶೋಕ್ ರಾಯ್ ಅವರು ಕೇಳಿದರು, ಈ ಭಾಗದಲ್ಲಿ ಸುಮಾರು ಅನೇಕ ಜನ ಶಾಸಕರು ಒತ್ತಾಯ ಮಾಡಿದರು, ನಮಗೆ ಒಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕೊಡ್ರಿ ಅಂತ. ಡಿಸೋಜ ಅವರು ಇದೆ, ನಮ್ಮ ದೇವರು ಐವಾನ್ ಡಿಸೋಜ ಇದ್ದಾರೆ, ವಿಧಾನ ಪರಿಷತ್ತಿನಲ್ಲಿ ನನಗೆ ಪ್ರಶ್ನೆ ಹಾಕಿದ್ರು. ಹೀಗಾಗಿ ನಾನು ಹೇಳಿದೆ, ಇಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕೊಡ್ತೀವಿ ಅಂತ ಹೇಳಿ ಇವತ್ತು ಆನೆ ಕಾರ್ಯಪಡೆ ಮಂಜೂರಾತಿ ಮಾಡಿ ಕೊಟ್ಟಿದ್ದೇವೆ. 25 ಜನ ಸಿಬ್ಬಂದಿಗಳಿಗೆ ತರಬೇತಿ ಕೊಟ್ಟಿದ್ದೇವೆ. ಅರ್ಧ ತಾಸಿನಲ್ಲಿ ಎಲ್ಲೇ ದೂರವಾಣಿ ಮುಖಾಂತರ ನಿಮ್ಮ ಕರೆ ಬಂತು ಅಂತ ಹೇಳಿದರೆ ಅದನ್ನು ಅಟೆಂಡ್ ಮಾಡಬೇಕು. ಮತ್ತು ಆನೆ ಸರಿ ಇಡುವಂಥದ್ದಿರ್ಬೋದು, ಆನೆ ಹಿಮ್ಮೆಟ್ಟಿಸುವಂಥದ್ದಿರ್ಬೋದು, ಅದನ್ನು ಇವತ್ತು ತತ್ಕ್ಷಣ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅದನ್ನು ಜಾರಿಗೆ ತಂದಿದ್ದೇವೆ. ಕಮಾಂಡ್ ಸೆಂಟರ್ ಮಾಡಿದ್ದೇವೆ, ರೈಲ್ವೆ ಬ್ಯಾರಿಕೇಡ್ ಮಾಡ್ತಾ ಇದ್ದೇವೆ. ಅಲ್ಲಿ ಇವತ್ತು ಅದಕ್ಕೆ ಆಹಾರ ಬೇಕಾದಷ್ಟು ಅದಕ್ಕೆ ಬೆಳಿಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನೀರಿನ ಕೊರತೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿದ್ದೇವೆ. ವೆಟರ್ನರಿ ಡಾಕ್ಟರ್ಸ್ ಅಪಾಯಿಂಟ್ ಮಾಡುವಂಥ ಕ್ರಮನೂ ತೆಗೆದುಕೊಂಡಿದ್ದೇವೆ. ಸಿಬ್ಬಂದಿಗಳ ನೇಮಕಾತಿಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಸಹಬಾಳ್ವೆ
ಅನಾದಿ ಕಾಲದಿಂದಲೂ ಮಾನವ ಪ್ರಾಣಿ ಸಹಬಾಳ್ವೆ ಇದೆ. ಹೀಗಾಗಿ ಮಾನವ ಪ್ರಾಣ ಅತ್ಯಮೂಲ್ಯವಾದಂಥದ್ದು. ಹೋದ ಜೀವ ಮತ್ತೆ ಬರೋದಿಲ್ಲ. ಎಷ್ಟೇ ಪರಿಹಾರ ಕೊಟ್ಟರು ಬರೋದಿಲ್ಲ. ಆದರೆ ಇವತ್ತು ಮಾನವ ಪ್ರಾಣನೂ ಎಲ್ಲಕ್ಕಿಂತ ಮೊದಲನೇ ಆದ್ಯತೆಯಲ್ಲಿ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಎಲ್ಲರದಿದೆ. ಅದರ ಜೊತೆಯಲ್ಲಿ ವನ್ಯಜೀವಿ ಪರಿಸರ ಸಮತೋಲನ ಕಾಪಾಡಬೇಕು ಅಂತ ಹೇಳಿದರೆ ವನ್ಯಜೀವಿಗಳ ಸಂರಕ್ಷಣೆ ಅತ್ಯಗತ್ಯ ಇದೆ. ಹೀಗಾಗಿ ಜೀವನೋಪಾಯ ಎರಡೂ ಬೇಕು, ಅಭಿವೃದ್ಧಿನೂ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಬಹಳ ಜಾಗ್ರತೆಯಿಂದ ಇದನ್ನು ನೋಡಿಕೊಳ್ಬೇಕಾಗ್ತದೆ. ನಮ್ಮ ಇಲಾಖೆ ಸರ್ಕಾರ ಇದನ್ನು ತಡಿಲಿಕ್ಕೆ, ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಶ್ರಮ ನಾವು ವಹಿಸ್ತಾ ಇದ್ದೇವೆ. ನಮ್ಮ ಅಧಿಕಾರಿಗಳು ಸಹಿತ ಜೀವದ ಹಂಗನ್ನು ತೊರೆದು ಆನೆ ಕಾರ್ಯಾಚರಣೆ ಮಾಡಬೇಕು, ಸೆರೆ ಹಿಡಿಬೇಕು ಅಂತ ಹೇಳಿದ್ರೆ ಬಹಳ ದೊಡ್ಡ ಅಪಾಯದ ಕಾರ್ಯಾಚರಣೆ ಇದೆ. ಒಂದು 5 ಜನ ಕುಮ್ಕಿ ಆನೆ ಬೇಕಾಗ್ತದೆ, ವೆಟರ್ನರಿಯನ್ ಬೇಕು, ಡಾಟ್ ಮಾಡೋ ಬೇಕು. ಇದೇ ರೀತಿಯಲ್ಲಿ ಅದನ್ನು ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರ ಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತೇನು ಅರಣ್ಯವಾಸಿಗಳಿದ್ದಾರೆ, ಸುಮಾರು ಜನ, ಸಾವಿರಾರು ಜನ ಅರಣ್ಯವಾಸಿಗಳು ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಅಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದೀರಿ. ಅಲ್ಲಿ ಏನು ಜನವಸತಿ ಪ್ರದೇಶಗಳಿದ್ದಾವೆ, ಎನ್ಕ್ಲೋಜರ್ಸ್ ಇದ್ದಾವೆ. ಆ ಎನ್ಕ್ಲೋಜರ್ಸ್ನಲ್ಲಿ ಅವರಿಗೆ ಇವತ್ತು ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು ಈ ಒಂದು ಯೋಜನೆ ಇದೆ. ಅದರಲ್ಲಿ ವಿಶೇಷವಾಗಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸುಮಾರು ಇವತ್ತು 1300 ಪರಿವಾರಗಳಲ್ಲಿದ್ದರು. ಅದರಲ್ಲಿ 350 ಪರಿವಾರಕ್ಕೆ ಅವರಿಗೆ ಹಿಂದೆ ಸುಮಾರು 100 ಕೋಟಿ ಕೊಟ್ಟು ಸ್ಥಳಾಂತರ ಮಾಡಲಾಗಿದೆ. ಅದಾದಮೇಲೆ ಇನ್ನೂ ಸ್ವಯಂ ಇಚ್ಛೆಯಿಂದ, ಅವ್ರಿಗೆ ಯಾರಿಗೂ ಒತ್ತಾಯ ಮಾಡಿಲ್ಲ, ಮೊದಲಿನಿಂದ ಇದ್ದಾರೆ ಅಂತೇಳಿ ಯಾರು ಸ್ವಯಂ ಇಚ್ಛೆಯಿಂದ ನಾವು ಮುಖ್ಯವಾಹಿನಿಯಲ್ಲಿ ಬರ್ತೀವಿ ಅಂತೇಳಿ ಹೇಳಿದ್ದಾರೆ, ಅವರಿಗೆ ಸ್ಥಳಾಂತರ ಮಾಡುವಂಥ ಯೋಜನೆ ನಾವು ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಅದರಲ್ಲಿ ಸುಮಾರು ಕುದುರೆಮುಖಕ್ಕೆ ವಿಶೇಷ ಪ್ಯಾಕೇಜ್ ಕೊಡಲಾಗಿದೆ. ಅಂದಿನ ದಿನಮಾನಗಳಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು. ಅಲ್ಲಿ ಅದರಲ್ಲಿ ಇನ್ನೂ 300 ಜನ ಅವರು ಸ್ಥಳಾಂತರ ಆಗಲಿಕ್ಕೆ ಸ್ವಯಂ ಇಚ್ಛೆಯಿಂದ ಅರ್ಜಿಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೆ ಸ್ಥಳಾಂತರ ಮಾಡಲಿಕ್ಕೆ ಒಂದೊಂದು ಪರಿವಾರಕ್ಕೆ 1 ಕೋಟಿ ತನಕ ಆಗ್ತದೆ. ಇನ್ನು 1000 ಪರಿವಾರಕ್ಕೆ ಮಾಡಬೇಕು ಅಂದರೆ 1000 ಕೋಟಿ ಬೇಕು. ಹೀಗಾಗಿ ನಾನು ಹಂತದಲ್ಲಿ ಈ ಸ್ಥಳಾಂತರ ಮಾಡುವಂಥ ಒಂದು ಯೋಜನೆ ಜಾರಿಗೆ ತರಬೇಕು. ಅರಣ್ಯವಾಸಿಗಳಿಗೂ ಅನುಕೂಲ ಆಗಬೇಕು. ಮತ್ತು ಆ ಪ್ರದೇಶ ಏನಿದೆ ಭಾಳ ವರ್ಜಿನ್ ಫಾರೆಸ್ಟ್ ಇದೆ, ಅಲ್ಲಿ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ವಿಶೇಷವಾಗಿ ಪ್ರತಿ ವರ್ಷ 2 ಕೋಟಿ 5 ಕೋಟಿ ಬರ್ತಿತ್ತು. ಈ ವರ್ಷ ನಾನು ಪ್ರಯತ್ನ ಮಾಡಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿಕೊಟ್ಟು ಇವತ್ತು ಸುಮಾರು 20 ಕೋಟಿ ರೂಪಾಯಿ ಅನುದಾನ ಮಂಜೂರಾತಿ ಮಾಡಿಸಿದ್ದೇನೆ. ಅದರಲ್ಲಿ ಇವತ್ತು ನಾವು 5 ಜನರಿಗೆ 5 ಜನ, ಆ 5 ಜನರಲ್ಲಿ ಯಾಕಂದರೆ ರಾಜಗೌಡರ ಕ್ಷೇತ್ರ ಬರ್ತದೆ, ರಾಜಗೌಡರ ಕ್ಷೇತ್ರದಲ್ಲೇ ಅದು ಮಾಡಬೇಕಾಗಿತ್ತು. ಇವತ್ತು ತರಾತುರಿಯಲ್ಲಿ ನಾನು ಬಂದಿದ್ದೇನೆ. ಹೀಗಾಗಿ ಇವತ್ತು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿನೂ ಒಂದು ಕಾರ್ಯಕ್ರಮ ಮಾಡಿ ಬೇರೆ ಯಾರ್ಯಾರಿದ್ದಾರೆ ಆ ಪಟ್ಟಿನೂ ತಯಾರಾಗಿದೆ. 2,83,00,000 ಅಲ್ವಾ ಕರಿಕ್ಯುಲಮ್? ಎಷ್ಟು? 2,09,00,000 5 ಪರಿವಾರದವರಿಗೆ, ಒಬ್ರಿಗೆ 50 ಲಕ್ಷ, ಒಬ್ರಿಗೆ 36 ಲಕ್ಷ, ಈ ರೀತಿಯಲ್ಲಿ ಅವ್ರದ್ದೇನು ಇವತ್ತು ಮೌಲ್ಯ ಆಗ್ತದೆ ಅದನ್ನು ಪ್ರಥಮ ಹಂತದಲ್ಲಿ 5 ಜನರಿಗೆ ದುರದೃಷ್ಟವಶಾತ್ ನೋಡಿ 2 ಜನ ಆನೆ ದಾಳಿಗೆ ಮೃತಪಟ್ಟಿದ್ರು. ಭಾಳ ನೋವಾಗ್ತದೆ, ಭಾಳ ದುಃಖ ಆಗ್ತದೆ. ಹೀಗಾಗಿ ಅವರೆಲ್ಲ ಈಗ ಹೊರಗಡೆ ಎನ್ಕ್ಲೋಜರ್ ಅರಣ್ಯದ ಒಳಗಡೆ ಇದ್ದರು, ಅವ್ರಿಗೆ ಹೊರಗೆ ಬರಲಿಕ್ಕೆ ತಯಾರಾಗಿದ್ದಾರೆ. ಇವತ್ತು ಅವರಿಗೆ ಚೆಕ್ ವಿತರಣೆ ಮಾಡಿದ್ದೇವೆ. ಹೀಗಾಗಿ ಬರುವ 1 ತಿಂಗಳ ಒಳಗಾಗಿ ಬಾಕಿ ಏನು ಸುಮಾರು ಇನ್ನೂ ನಮ್ಮ ಹತ್ರ 17 ಕೋಟಿ ಇದೆ. 17 ಕೋಟಿ ರೂಪಾಯಿಲಿ ಎಷ್ಟು ಜನ ಸ್ವಯಂ ಇಚ್ಛೆಯಿಂದ ಇವತ್ತು ಅವರು ಹೊರಗಡೆ ಬರಲಿಕ್ಕೆ ತಯಾರಾಗ್ತಾರೆ ಅಂಥವರಿಗೆ ಇವತ್ತು ಹಣ ಕೊಟ್ಟು ಅವರಿಗೆ ಮುಖ್ಯವಾಹಿನಿಯಲ್ಲಿ ತರುವಂಥ ಒಂದು ಕೆಲಸ ನಮ್ಮ ಇಲಾಖೆ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. ಈ ವರ್ಷ ಕನಿಷ್ಠ 100 ಕೋಟಿ ರೂಪಾಯಿ ಆದರೂ ನಮಗೆ ಮಂಜೂರಿ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೇನೆ. ಕ್ಯಾಂಪಾದಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಹೀಗಾಗಿ ಅದನ್ನು ಪ್ರಯತ್ನ ಮಾಡಿ ಹಂತದಲ್ಲಿ ಬರುವಂಥ ದಿನಮಾನಗಳಲ್ಲಿ ಇವತ್ತು ನಾನು
ಇದು ಎಲ್ಲಾಗಿತ್ತು ಅಂದರೆ ಕೆರೆ ಕಟ್ಟೆಯಲ್ಲಿ ಮೃತಪಟ್ಟವರ ಒಂದು ಕುಟುಂಬಕ್ಕೆ ಇವತ್ತು ನಾವೇನು ಪರಿಹಾರ ಕೊಟ್ಟಿದ್ದೇವೆ, ಅದರ ಜೊತೆಯಲ್ಲಿ ಏನು ಮೃತರಾಗಿದ್ದರು, ಆನೆ ದಾಳಿಗೆ ಮೃತಪಟ್ಟಿದಂಥ ಕುಟುಂಬದ ಸದಸ್ಯರುಗಳಿಗೆ ಹೊರಗುತ್ತಿಗೆ ಮೇಲೆ ಅವರಿಗೆ ಇವತ್ತು ಕೆಲಸ ನಾವು ನೀಡು ಅಂತೇಳಿ ಹೇಳಿದ್ದೆ. ಆ ಕೆಲಸನೂ ನೀಡಲಾಗಿದೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಮೃತಪಟ್ಟವರಿಗೆ ರಾಜೇಗೌಡರ ಹಸ್ತದಿಂದಲೇ ನಮ್ಮ ಇಲಾಖೆ ವತಿಯಿಂದ 20 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಟ್ಟಿದ್ದೇವೆ. ಇವತ್ತು ಪರಿಹಾರ ಧನ ಇಂಪಾರ್ಟೆಂಟ್ ಇಲ್ಲ, ಆ ಪರಿವಾರಕ್ಕೆ ಸಾಂತ್ವನ ಹೇಳಬೇಕು ಅನ್ನುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳು, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಅನೇಕ ಜನ ಇಲ್ಲೆಲ್ಲ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಇವತ್ತು ಏನು ಟ್ರೆಕ್ಕಿಂಗ್ ಪಾತ್ ಇದೆ, ನಾವೆಲ್ಲ ಇವತ್ತು ಚಾರಣ ಪಥ, ಈ ಚಾರಣ ಪಥ ಎಲ್ಲೆಲ್ಲಿ ನಡೀತಾ ಇದೆ. ಈಗ ಚಾರಣ ಪಥದಲ್ಲಿ ಯಾವುದೇ ರೀತಿಯ ಅವಘಡಗಳಾಗಬಾರ್ದು ಅಂತೇಳಿ ಹೇಳಿ ಒಂದು SOP ಮಾಡಿದ್ದೇವೆ. ಆ SOP ಅನುಷ್ಠಾನ ಮಾಡದೇ ಇದ್ದರೆ ಚಾರಣಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೇವೆ. ಇವತ್ತು ನಾನು ಯಾವ ನಿಮ್ಮ ಟ್ರೆಕ್ಕಿಂಗ್ ಕಿಟ್ ಇವತ್ತೇನು ಅವರಿಗೆ ಎಲ್ಲ ರೀತಿಯಲ್ಲಿ ಫಸ್ಟ್ ಏಡ್ ಬಾಕ್ಸು ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ದೇವೆ. ಅವರಿಗೆ ಒಂದು ರೀತಿಯಲ್ಲಿ ಟ್ರೆಕ್ಕಿಂಗ್ ಏನೊಂದು ಪಾಸ್ಪೋರ್ಟ್ ಅವರಿಗೆ ಸರ್ಟಿಫಿಕೇಟ್ ಕೊಡುವಂಥ ರೀತಿಯಲ್ಲಿ ಅದರ ಒಂದು ಬಿಡುಗಡೆಯನ್ನು ನಾನು ಮಾಡಿದ್ದೇನೆ. ಈ ಟ್ರೆಕ್ಕಿಂಗ್ ಬಗ್ಗೆ ಕಿರುಪರಿಚಯ ಕೊಡಬೇಕು ಅನ್ನೋಂಥದ್ರ ಬಗ್ಗೆನೂ ಬಿಡುಗಡೆ ಮಾಡಿದ್ದೇನೆ. ಹೀಗಾಗಿ ಯಾರು ಟ್ರೆಕ್ಕರ್ಸ್ ಇದ್ದಾರೆ, ಚಾರಣಿಗರಿದ್ದಾರೆ, ಆ ಚಾರಣಿಗರರು ಸಹಿತ ಶಿಸ್ತನ್ನು ಕಾಪಾಡಿಕೊಂಡು ಹೋಗಬೇಕು. ಅರಣ್ಯ ನಾಶನ ಆಗಬಾರ್ದು. ಅವರ ಸುರಕ್ಷತೆ ದೃಷ್ಟಿಯಿಂದ ಇವತ್ತು ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಇಡೀ ದೇಶದಲ್ಲಿಯೇ SOP ಮಾಡಿದಂಥದ್ದು ರಾಜ್ಯ ಯಾವುದಾದ್ರೂ ಇದ್ರೆ ಅದು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ನಾವು ಮಾಡಿದ್ದೇವೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ಹಲವಾರು ಕಾರ್ಯಕ್ರಮಗಳು, ಹಲವಾರು ಯೋಜನೆಗಳು ಇವತ್ತು ಅರಣ್ಯ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಹಸಿರು ಹೊದಿಕೆ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಹೇಳಿ ಸುಮಾರು 11 ಕೋಟಿ 3 ವರ್ಷದಲ್ಲಿ ನೆಟ್ಟಿದ್ದೇವೆ. ಸುಮಾರು 10,000 ಎಕರೆವರೆಗೆ ಏನು ಒತ್ತುವರಿ ಆಗಿತ್ತು ಆ ಒತ್ತುವರಿ ತೆರವು ಮಾಡಿದ್ದೇವೆ. ಬೆಂಗಳೂರು ಒಂದರಲ್ಲೇ ಸುಮಾರು 250 ಎಕರೆ 10,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಅತ್ಯಮೂಲ್ಯವಾದಂಥ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವು ಮಾಡಿ ಮರುವಶ ಪಡಿಸಿಕೊಂಡಿದ್ದಾವೆ. ಅದೇ ರೀತಿಯಲ್ಲಿ HMT ಇರ್ಬೋದು, ಇನ್ನಿತರ ಸಂಘ ಸಂಸ್ಥೆಗಳಿಗೆ ಕೊಟ್ಟಂಥ ಏನು ಅರಣ್ಯ ಬೆಲೆ ಬಾಳುವಂಥ ಭೂಮಿ ಇದೆ, ಆ ಭೂಮಿ ಮರುವಶ ಪಡಿಸ್ಕೊಳ್ಳಿಕ್ಕೆ ಅವರು ಮಾರಾಟ ಮಾಡುವಂಥದ್ದು ತಡೆ ಹಿಡಿದು ಮರುವಶ ಪಡಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾವೆ. ಎಲ್ಲ ಕಡೆ ದೈವಿ ವನ, ಇವತ್ತೇನು ಟ್ರೀ ಪಾರ್ಕ್ಗಳು ಮಾಡುವಂಥದ್ದು, ಬೆಂಗಳೂರಿನಲ್ಲಿ 153 ಎಕರೆಯಲ್ಲಿ ಇವತ್ತು 2 ನಮ್ಮಲ್ಲಿ ಏನು 2 ದೊಡ್ಡ ಉದ್ಯಾನವನಗಳಿದ್ದು. ಇವತ್ತು ಇದೇನು ಕಬ್ಬನ್ ಪಾರ್ಕ್ ಇತ್ತು, ಲಾಲ್ಬಾಗ್ ಇತ್ತು, ಲಾಲ್ಬಾಗ್ ಕಬ್ಬನ್ ಪಾರ್ಕ್ ನಂತರ ಯಾವುದೇ ದೊಡ್ಡ ಉದ್ಯಾನವನ ಆಗಿಲ್ಲ. 153 ಎಕರೆಯಲ್ಲಿ ಒಂದು ವಿಶ್ವಗುರು ಬಸವಣ್ಣ ಜೀವ ವೈವಿಧ್ಯಮಯ ಉದ್ಯಾನವನ, ಬೃಹತ್ ಉದ್ಯಾನವನ ಅಂತೇಳಿ ಹೇಳಿ ಅದಕ್ಕೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 250 ಕೋಟಿ ಬೇಕು, ಅದರ ನಿರ್ಮಾಣ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಸಹಿತ ಎಲ್ಲೆಲ್ಲಿ ಅವಶ್ಯಕತೆ ಇದ್ದ ಕಡೆ ಇವತ್ತು ಅನುದಾನ ಕೊಟ್ಟು ಹಸಿರು ಹೊದಿಕೆ ಜಾಸ್ತಿ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋಂಥ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಪರಿಸರ ಇಲಾಖೆ ವತಿಯಿಂದಲೂ ಸಹಿತ ಎಲ್ಲೆಲ್ಲಿ ಗಾಳಿಯಲ್ಲಿ, ನೀರಿನಲ್ಲಿ, ಆಹಾರದಲ್ಲಿ ಎಲ್ಲ ಕಡೆ ಮಾಲಿನ್ಯ ಇದೆ, ಮಾಲಿನ್ಯ ತಡೆಗಟ್ಟಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಏನಿವತ್ತು ನೀರು ಸರಬರಾಜು ಆಗುವಂಥ ಕೆರೆಗಳಿದ್ದಾವೆ, ನದಿಗಳಿದ್ದಾವೆ, ನೀರಿನ ಮೂಲ ಇದೆ, ಇಲ್ಲಿ ತ್ಯಾಜ್ಯ ನೀರು ಸಂಸ್ಕರಣೆ ಆಗದೆ ಬಿಡುವಂಥ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಇತರ ಕೈಗಾರಿಕೆಗಳಿರ್ಬೋದು, ಇವು ಯಾರೇ ಇದ್ದರೂ ಅಂಥವರಿಗೆ ನೋಟಿಸ್ ಕೊಟ್ಟು ಅವರು ಏನು ನಮ್ಮ ಮಾನದಂಡ ಇದೆ ಅದನ್ನು ಅಳವಡಿಸಿಕೊಂಡು ಅನುಷ್ಠಾನ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಅವರು ಮಾಡದೇ ಇದ್ದರೆ ಅವರ ಅನುಮತಿ ಏನಿದೆ, ಪರವಾನಗಿ ಏನಿದೆ, ಅದು ರದ್ದು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಈ ಭಾಗದಲ್ಲಿ ಶೋಲಾ ಫಾರೆಸ್ಟ್ ಇದೆ, ಇನ್ನಿತರ ಅನೇಕ ರೀತಿಯಲ್ಲಿ ಇವತ್ತು ಅತ್ಯಂತ ಸಂಪದ್ಭರಿತವಾದಂಥ ಈ ಒಂದು ನಾಡಿದೆ. ಹೀಗಾಗಿ ನಾವು ನೀವೆಲ್ಲರೂ ಸೇರಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಏನು ನಮ್ಮ ಗೇರು ಅಭಿವೃದ್ಧಿ ನಿಗಮದ ವತಿಯಿಂದ ಏನು ಮಮತಾ ಗಟ್ಟಿಯವರು ಬಂದ ಮೇಲೆ ಪ್ರಪ್ರಥಮ ಬಾರಿಗೆ ಸುಮಾರು ವರ್ಷದಿಂದ ನಾನು ಹೇಳ್ತಾನೆ ಇದ್ದೆ, ಇವತ್ತು ಗೇರು ಅಭಿವೃದ್ಧಿ ನಿಗಮದ ಕೆಳಗಡೆ ಸುಮಾರು 25,000 ಹೆಕ್ಟೇರ್ ಭೂಮಿ ಕೊಟ್ಟಿದ್ದೇವೆ ಅಲ್ವಾ.
25,000 ಹೆಕ್ಟೇರ್ ಭೂಮಿ. ಆದರೂ ಅದು ನಷ್ಟದಲ್ಲಿ ಇರ್ತಾ ಇತ್ತು. ಹೀಗಾಗಿ ಮಮತಾ ಗಟ್ಟಿಯವರು ಪ್ರಯತ್ನ ಮಾಡಿದ್ದಾರೆ, ಭಾಳ ಕ್ರಿಯಾಶೀಲರಿದ್ದಾರೆ, ಭಾಳ ಚುರುಕಾಗಿ ಕೆಲಸ ಮಾಡ್ತಾರೆ, ಸಂಘಟಕರು ಇದ್ದಾರೆ, ಪಕ್ಷನಿಷ್ಠೆನೂ ಇದೆ. ಹೀಗಾಗಿ ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕಾಲದಲ್ಲಿ ಅವರು ಮತ್ತು ಇವತ್ತು ಕಮಲಾ ಅವರು ಕೂಡಿಕೊಂಡು ಇದನ್ನು ಲಾಭದಾಯಕವಾಗಿ ಪರಿವರ್ತನೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಸುಮಾರು ಹೊತ್ತಿನಿಂದ ತಾವೆಲ್ಲ ಬಂದು ಇಲ್ಲಿ ಕೂತಿದ್ದೀರಿ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮಗೆ ಭಾಳ ಆದರ ಸತ್ಕಾರ ಸನ್ಮಾನ ಮಾಡಿದ್ದೀರಿ. ಅದರ ಜೊತೆಯಲ್ಲಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಪರಿಸರದ ಬಗ್ಗೆ, ಪ್ರಕೃತಿ ಬಗ್ಗೆ, ಇವತ್ತೇನು ಅರಣ್ಯದ ಬಗ್ಗೆ ಇವತ್ತು ಅನೇಕ ರೀತಿಯಲ್ಲಿ ಚಿತ್ರವನ್ನು ಬಿಡಿಸಿದ್ದಾರೆ. ಇವತ್ತು ರಂಗೋಲಿ ಹಾಕಿದಂಥ ಮಹಿಳೆಯರು ಭಾಳ ಉತ್ತಮವಾಗಿ ಅಡಿಕೆ ಮತ್ತು ಇಲ್ಲಿ ಹೂವು ಮತ್ತು ಎಲೆಗಳಿಂದ ಈ ರಂಗೋಲಿಗಳನ್ನು ಇವತ್ತು ಭಾಳ ಸುಂದರವಾಗಿ ಆ ರಂಗೋಲಿ ತಯಾರು ಮಾಡಿದ್ದಾರೆ. ನೋಡಿ ಭಾಳ ಖುಷಿ ಆಯಿತು. ಅವರಿಗೂ ನನ್ನ ವತಿಯಿಂದ ಹಾರ್ದಿಕ ಅಭಿನಂದನೆ ಹೇಳ್ತಾ ಇದ್ದೇನೆ. ಮತ್ತಿನ್ನು 12 ಜನರಿಗೆ ಯಾರು ಇವತ್ತು ಈ ಒಂದು ಗೇರು ಅಭಿವೃದ್ಧಿ ಮಾಡೋದರಲ್ಲಿ ಶ್ರಮ ಮಾಡಿದ್ದಾರೆ ಅವರೆಲ್ಲರಿಗೆ ಇವತ್ತು ಒಂದು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಹೀಗಾಗಿ ಸನ್ಮಾನಿತರೆಲ್ಲರಿಗೂ, ಸಾಧಕರೆಲ್ಲರಿಗೂ ಅರಣ್ಯ ಇಲಾಖೆ ವತಿಯಿಂದ ನನ್ನ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರಿ, ನಾವು ನೀವೆಲ್ಲರೂ ಕೈ ಜೋಡಿಸಿ ನಾವು ಯಾವುದೇ ಗೇರು ಬೇರೆ ವಿದೇಶದಿಂದ ಆಮದು ಮಾಡಿಕೊಳ್ಳೋದು ಬೇಡ, ನಮ್ಮಲ್ಲೇ ನಾವು ಸ್ವಾವಲಂಬಿಗಳಾಗಬೇಕು. ನಾವು ಇಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಿ ಗುಣಮಟ್ಟದ ಗೋಡಂಬಿ ತಯಾರು ಮಾಡಿ ಇಲ್ಲೇ ಅದನ್ನು ರಫ್ತು ಮಾಡುವಂಥ ಸಾಮರ್ಥ್ಯ ನಮಗಿದೆ. ಈ ಭೂಮಿಯಲ್ಲಿ ಎಲ್ಲ ರೀತಿಯ ಶಕ್ತಿ ಇದೆ. ಇವನ್ನು ನಮ್ಮ ಗೋಡಂಬಿ ನಮ್ಮ ಕಲ್ಯಾಣ ಕರ್ನಾಟಕ, ಬೀದರ್, ಕಲಬುರಗಿಯಲ್ಲಿ ಬೆಳೀತಾ ಇದೆ. ಹೀಗಾಗಿ ಇದು ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಇವತ್ತು ವೇದವಾಸ್ ಕಾಮತ್ತವರು ಮಾತಾಡ್ತಾ ಇದ್ದಾಗ ಹೇಳಿದರು, ಬರೀ 2 ತಿಂಗಳಿಗೆ ಮಾತ್ರ ಸಾಕಾಗ್ತದೆ ಅನ್ನುವಂಥದ್ದು. 12 ತಿಂಗಳು ಸಹಿತ ಎಷ್ಟು ಬೇಕೋ ಅಷ್ಟು ಗೇರು ಉತ್ಪಾದನೆ ಆಗುವಂಥ ರೀತಿಯಲ್ಲಿ ಮುಂದಿನ 5 ವರ್ಷಗಳವರೆಗೆ ಒಂದು ಕಾರ್ಯಯೋಜನೆ ಹಾಕಿಕೊಳ್ಳಿ. ಅದಕ್ಕೆ ಸರ್ಕಾರದ ವತಿಯಿಂದ, ಅರಣ್ಯ ಇಲಾಖೆ ವತಿಯಿಂದ ಏನು ಇವತ್ತು ಅದಕ್ಕೆ ಸಹಕಾರ ಬೇಕಾಗಿದೆ ಅದೆಲ್ಲವನ್ನು ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ, ಇಲ್ಲೇನು ಸಮಸ್ಯೆಗಳಿದ್ದಾವೆ, ಮುಂಜಾನೆ ಮೊಟ್ಟಮ್ಮವರು ಬಂದಿದ್ದರು, ಜನಪ್ರತಿನಿಧಿಗಳು ಹೇಳಿದರು, ಇವತ್ತೇನು ಜಂಟಿ ಸಮೀಕ್ಷೆ ಮಾಡುವಂಥದ್ದು ಅದು ಕಾರ್ಯ ನಡೀತಾ ಇದೆ. ಡೀಮ್ಡ್ ಫಾರೆಸ್ಟ್ ಇರಲಿ, ಸೆಕ್ಷನ್ 4 ಫಾರೆಸ್ಟ್ ಇರಲಿ, ಕಂದಾಯ ಇಲಾಖೆದು, ಖಾಸಗಿದು, ಅರಣ್ಯ ಇಲಾಖೆದು ಇದ್ದರೂ ಅದೆಲ್ಲವನ್ನು ಸಮೀಕ್ಷೆ ಮಾಡಿ ಗಡಿ ಗುರುತಿಸಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ಶೋಷಣೆ ಆಗದ ರೀತಿಯಲ್ಲಿ ಅದನ್ನು ಜಾರಿಗೆ ತರಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಹಿತ ಶ್ರಮ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೂ ಅಭಿನಂದನೆ ಹೇಳಿ ಎಲ್ಲರಿಗೂ ನಮಸ್ಕರಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಗೇರು ಮೇಳಕ್ಕೆ ಆಗಮಿಸಿ ನಮ್ಮ ಗೇರು ನಿಗಮ ಕಷ್ಟದಲ್ಲಿದೆ ಅಂತ ಗೊತ್ತಾಗಿ ಖಂಡಿತ ನಿಮ್ಮ ನಿಗಮ ಒಳ್ಳೆಯದಾಗಬೇಕು, ಫಲಪ್ರದವಾಗಬೇಕು, ಇದರಿಂದ ರೈತರಿಗೆ ಏನಾದರೂ ಪ್ರಯೋಜನ ಆಗಬೇಕು ಅಂತ ನೆಲೆಯಲ್ಲಿ ನಾವು ಕೂಡ ನಮ್ಮ ನರ್ಸರಿಯನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಸರ್ ಹತ್ರ ನಾನು MD ಅವರು ಕೇಳಿಕೊಂಡಾಗ ಖಂಡಿತ ನಿಮಗೆ ಘೋಷಣೆ ಮಾಡ್ತೀನಿ ಅಂತ ಹೇಳಿದರು. ನುಡಿದಂತೆ ನಡೆದಿದ್ದಾರೆ. ನಿಗಮದ ಅಭಿವೃದ್ಧಿಗೆ, ನರ್ಸರಿ ಅಭಿವೃದ್ಧಿಗೆ 1 ಕೋಟಿ ಅನುದಾನವನ್ನು ಸರ್ಕಾರದಿಂದ ಕೊಡಿಸ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದೀರಿ ಸರ್. ಖಂಡಿತ ಸರ್, ಈ ನಿಗಮ ನಾವು ಗೇರು ಮೇಳ ಏನು ಮಾಡಿದ್ದೇವೆ ಅದು ಖಂಡಿತ ಸಾರ್ಥಕತೆಯನ್ನು ಕಂಡಿತು. ತಮ್ಮ ಪಾದ ಸ್ಪರ್ಶ ಇಲ್ಲಿಗೆ ನಮ್ಮ ಜಿಲ್ಲೆಗೆ ಆಗಿದೆ. ರೈತರ ಬಾಳಿಗೆ ಖಂಡಿತ ಹಸನಾಗ್ತದೆ ಸರ್. ತಮಗೆ ನಿಗಮದ ಪರವಾಗಿ ತುಂಬು ಹೃದಯದಿಂದ ಧನ್ಯವಾದ ಸರ್. ಅರಣ್ಯ ಸಚಿವರಿಗೆ ಧನ್ಯವಾದಗಳು. ಇದೀಗ ಪುತ್ತೂರು ವಿಧಾನಸಭೆಯ ಗೌರವಾನ್ವಿತ ಶಾಸಕರಾಗಿರುವ ಶ್ರೀ ಅಶೋಕ್ ಕುಮಾರ್ ಅವರಿಂದ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಆಯೋಜನೆ ಮಾಡಿದಂಥ ಗೇರು ಮೇಳ ಹಾಗೂ ಕಾರ್ಯಾಗಾರ 2026 ಇದನ್ನು ಉದ್ಘಾಟನೆ ಮಾಡಿದಂಥ ಮಾನ್ಯ ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರು, ನಮ್ಮ ಆತ್ಮೀಯರು, ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇರುವಂಥ ಗಫೂರ್ ಅವರೇ, ರಮನಾಥ್ ರೈಗಳೆ, ಅಭಯ್ ಚಂದ್ರ ಜೈನ್ ಅವರೇ, ಶಕುಂತಲಾ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದ ಕಾರಣೀಭೂತರು, ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದಂಥ ಮಮತಾ ಗಟ್ಟಿಯವರೇ,
ನಮ್ಮ ಶೃಂಗೇರಿಯ ಶಾಸಕರು ಆತ್ಮೀಯರಾದಂಥ ರಾಜೀವ್ ಗೌಡ ಅವರೇ, ತಾರನಾಥ್ ಗಟ್ಟಿ ಅವರೇ, ಉಮರ್ ಅವರೇ, ಸದಾಶಿವ ಉಳ್ಳಾಲ್ ಅವರೇ, ಭರತ್ ಮುಂಡೋಡಿ ಅವರೇ, ಜೋಕಿಮ್ ಅವರೇ, ಸದಾನಂದ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಪ್ರೀತಿಯ ರೈತಾಪಿ ವರ್ಗದ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಹೆಚ್ಚೇನು ಸಮಯವನ್ನು ತಗೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೂ ತುಂಬ ಕಾರ್ಯಕ್ರಮಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಇಲ್ಲಿ ಕೂತಿರುವಂಥ ಎಲ್ಲ ಗಣ್ಯರಿಗೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕೆ ಇದೆ ಅನ್ನೋ ಅರಿವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಅರಣ್ಯ ಸಚಿವರು ದಿವಸದಲ್ಲಿ ಅದಕ್ಕೆ NOC ಕೊಟ್ಟಂತವರು ನಮ್ಮ ಈಶ್ವರ ಖಂಡ್ರೆ ಅಂತ ಹೇಳಲಿಕ್ಕೆ, ನಮ್ಮ ಅಭಿವೃದ್ಧಿಗೆ ಸಹಕಾರ ಮಾಡಿದವರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಆನಂತರ ಎಲಿಫೆಂಟ್ ಕಾರಿಡಾರ್ ಬಗ್ಗೆ ಹೇಳಿದರು. ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 6 ಕಿಲೋಮೀಟರ್ ಎಲಿಫೆಂಟ್ ಕಾರಿಡಾರ್ ಅನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಂದು ಮೃತ್ಯು ಆಯಿತು ನಮ್ಮ ಸುಳ್ಯ ಭಾಗದಲ್ಲಿ, ಒಂದು ಆನೆ ತುಳಿತಕ್ಕೆ ಒಳಗಾಗಿ ಒಂದು ಮೃತ್ಯು ಆಯಿತು. ಅದಕ್ಕೂ ಕೂಡ ಸುಮಾರು 15 ಲಕ್ಷ ಕೊಡುವಂಥದ್ದು, ಸೋಲಾರ್ ಬೇಲಿಯನ್ನು ಹಾಕುವಂಥದ್ದು, 25 ಜನರ ಒಂದು ಕಾರ್ಯಪಡೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಂತ ಈಶ್ವರ ಖಂಡ್ರೆಯವರಿಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನಾನು ಮೊದಲಿಗೆ ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರವಾಸೋದ್ಯಮ ಇನ್ನೊಂದು 2 ವಿಚಾರ. ನಮ್ಮ ಗೇರು ಬೀಜಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಸುಮಾರು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮಂತ್ರಿಗಳೇ 550 ಎಕರೆ ಗೇರು ಬೀಜಕ್ಕೆ ಲೀಸ್ ಕೊಟ್ಟಂತ ಜಾಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಯಾರು ಕೂಡ ಅದರಲ್ಲಿ ಗೇರು ಬೀಜ 30 ವರ್ಷ ಲೀಸ್ ಕೊಟ್ಟಿದ್ದಾರೆ. ಯಾರು ಕೂಡ ಇವತ್ತಿನವರೆಗೆ ಅಲ್ಲಿ ಆ ಗೇರು ಮರವನ್ನು ನೋಡ್ಲಿಕ್ಕೆ ಹೋಗುವುದಿಲ್ಲ. ನಾವೇನಾದ್ರೂ ಅದನ್ನು ಅಭಿವೃದ್ಧಿ ಮಾಡ್ತೇವೆ ಅಂತ ನಮಗೆ ಆ ಜಾಗವನ್ನು ಕೊಡಿ ಅಂತ ಸರ್ಕಾರ ಹತ್ರ ಕೇಳಿದ್ರೆ ಅದಕ್ಕೂ ಕೂಡ ಅನುದಾನಗಳು ಇಲ್ಲ, ಅದಕ್ಕೂ ಕೂಡ ಅನುಮತಿಗಳಿಲ್ಲ. ನಾನು ನಿಮ್ಮ ಹತ್ರ ವಿನಂತಿ, ನಿಮ್ಮ ಅಧ್ಯಕ್ಷರು, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತೆ ಮಂತ್ರಿಗಳು ಇಲ್ಲಿ ಇದ್ದಾರೆ, ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು, ಇವು 55 ಎಕರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ರೆ ಸುಮಾರು 2000 ಎಕರೆ ನಮ್ಮ 8 ವಿಧಾನಸಭಾ ಕ್ಷೇತ್ರದಲ್ಲಿ ಇರಬಹುದು. ಅದನ್ನು ಅಭಿವೃದ್ಧಿ ನಿಮ್ಮ ಮಂಡಳಿಯಿಂದ ಗೇರು ಅಭಿವೃದ್ಧಿ ಮಂಡಳಿ ಮುಖಾಂತರ ಅಲ್ಲಿ ಗೇರು ಅಭಿವೃದ್ಧಿ ಅವರಿಗೆ ಪುನರ್ ಲೀಸ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅದು ಈ ಸರ್ಕಾರದ ಹೊತ್ತಿಗೆ ತಗೊಂಡು ನಿಮ್ಮ ಅಭಿವೃದ್ಧಿ ಮಂಡಳಿಯ ಪರವಾಗಿ ತಗೊಂಡು ಅಲ್ಲಿ ಗೇರು ಅಭಿವೃದ್ಧಿಯನ್ನು ಮಾಡಿದ್ರೆ ಖಂಡಿತ ಇದರಲ್ಲಿ ಸ್ವಲ್ಪ ಗೇರು ಅಭಿವೃದ್ಧಿ ಹೋಗಿ ತೆಕೊಂಡಾದ್ರೆ ಬರುವಂತ ಕೆಲಸಗಳು ಆಗ್ಬೋದು. ಯಾಕಂದ್ರೆ 155 ರೂಪಾಯಿ ಗೇರು ಬೀಜಕ್ಕೆ ಏನು ಸಿಗ್ತದೆ ಅದರಲ್ಲಿ ಖಂಡಿತ ಕೆಲಸದವರನ್ನು ಇಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲಸದವರನ್ನು ಇಟ್ಟು ಅದನ್ನು ಮಾಡಲಿಕ್ಕೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧ್ಯ ಇಲ್ಲ. ಎಲ್ಲಾದ್ರೂ ನಾವು ಗಿಡ ನೆಟ್ರೆ ಜನ ದುಡ್ಡು ತಿಕ್ಕೊಂಡು ಅಂತ ಹೇಳ್ಬಿಟ್ಟು ಹಣ ಸಿಗ್ತದೆ ಅಂತ ಹೇಳ್ಬಿಟ್ಟು ಹೆಕ್ಕಿಕೊಂಡು ಸ್ವಲ್ಪ ಅದನ್ನು ಅವರ ಸ್ವಂತ ಖರ್ಚಿಗಾಗಿ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಬಹುಶಃ ಅಭಿವೃದ್ಧಿ ಆಗ್ಬಹುದು ಅಂತ ನನ್ನ ಒಂದು ಬೇಡಿಕೆ. ಇನ್ನೊಂದು ಬೇಡಿಕೆ, ನಾವು ಮಂತ್ರಿಗಳ ಹಿಂದೆ ನಾವು ಈ ಕಡೆಯಿಂದ ನಾನು ಮಂಗಳೂರಿನಿಂದ ಹೊರಟ್ರೆ, ನಾವು ರಾತ್ರಿ ಹೋಗುವಾಗ 12 ಗಂಟೆಗೆ ಇಲ್ಲಿಂದ ಹೊರಟ್ರೆ ಸುಧಾರಣ ಪುತ್ತೂರಿಗೆ ಮುಟ್ಟುವಾಗ ನಾವು ಈ ಮಾವಿನ ಮಿಡಿಯನ್ನು ಸಿಗುವಾಗ ಒಂದು ತೊಟ್ಟೆ ಫುಲ್ಲು ನಮಗೆ ಕಾಟು ಮಾವಿನ ಹಣ್ಣು ಸಿಗ್ತಾ ಇತ್ತು. ಚಂಡ್ರುಲಿ ಮಾಡಲಿಕ್ಕೆ, ಊಟಕ್ಕೆ, ಮಕ್ಕಳಿಗೆ ರಜದಲ್ಲಿ ಎಲ್ಲಿಗೆ ಆಗ್ತಿತ್ತು. ಈಗ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಕಾಟು ಮಾವಿನ ಗಿಡ ಎಲ್ಲಿಯೂ ಇಲ್ಲ. ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪುತ್ತೂರು ಉಪ್ಪಿನಂಗಡಿ ರಸ್ತೆಯಲ್ಲಿ ಸುಮಾರು 550 ಗಿಡಗಳು ನಿಮ್ಮ ಫಾರೆಸ್ಟ್ ಸೋಷಿಯಲ್ ಫಾರೆಸ್ಟ್ನವರು ಸೇರಿ ಅದನ್ನು ನೆಡುವಂತ ಕೆಲಸವನ್ನು ಮಾಡಿದ್ದಾರೆ.
ನನ್ನ ವಿನಂತಿ ಏನಂತ ಹೇಳಿದ್ರೆ, ಆದಷ್ಟು ಈ ಕಾಟು ಮಾವಿನ ಮಿಡಿ ಏನಿದೆ ಅದನ್ನು ಆದಷ್ಟು ರಸ್ತೆ ಬದಿಗಳಲ್ಲಿ ನಡುವಂತ ಕೆಲಸವನ್ನು ಮಾಡಬೇಕು. ನಿಮ್ಮ ಇಲಾಖೆಯವರಿಗೆ ಹೇಳಬೇಕು. ಇವರು ಏನಾದರೂ ಒಂದು ಗಿಡ ನಡ್ತಾರೆ, ಶೌಚಾಲಯ ಬನಸ್ನವರು ಬಂದು 5,000 ಗಿಡ ಆಗಬೇಕು ಅಂತ ಯಾವುದೋ ಒಂದು ಗಿಡಗಳನ್ನು ನಡ್ತಾರೆ. ಅದಕ್ಕೆ ಬದಲಾಗಿ ನಾವು ಹಣ್ಣಿನ ಗಿಡಗಳನ್ನು ನಟ್ರೆ ಒಂದು ನಮ್ಮ ಮಕ್ಕಳಿಗೆ ತಿನ್ಲಿಕ್ಕೆ ಆಗ್ತದೆ, ಒಂದು ಕಾಡು ಪ್ರಾಣಿಗಳಿಗೆ ತಿನ್ಲಿಕ್ಕೆ ಆಗ್ತದೆ, ಬಾವಲಿ ಇಲಿ ಅದು ಎಲ್ಲ ಬದುಕ್ತದಲ್ಲ, ಎಲ್ಲದಕ್ಕೂ ಪ್ರಯೋಜನ ಆಗ್ತದೆ. ಅದನ್ನೊಂದು ಮಾಡಬೇಕು. ನೀವು ಮಾಡ್ತೀರಂತೆ ಗೊತ್ತು, ನೀವು ಹೇಳಿದ ಮಾತನ್ನು ಖಂಡಿತ ಬಿಡುವುದಿಲ್ಲ, ಈಗಲೂ ಮಾಡ್ತಾ ಇರ್ಬೋದು, ಮುಂದೆ ಕೂಡ ಅದಕ್ಕೊಂದು ಆದ್ಯತೆ ಕೊಡಬೇಕು ಅಂತ ನನ್ನ ಇನ್ನೊಂದು ವಿಚಾರ. ಈ ಕಾಟು ಮಾವಿನ ಮರಗಳೆಲ್ಲ ಅಲ್ಲಲ್ಲಿ ಇದೆ, ಈ ನಗರಸಭಾ ವ್ಯಾಪ್ತಿಯಲ್ಲಿದೆ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿದೆ. ಇದನ್ನೆಲ್ಲ ಈ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, PWD ಅವರು ಬೇರೆ 20,000 30,000 ರೂಪಾಯಿ ಆಕ್ಷನ್ ಮಾಡಿಬಿಡ್ತಾರೆ. ಅವ್ರು ಇಡೀ ಮಿಡಿಯನ್ನು ಕೊಯ್ದು ಬಿಡ್ತಾರೆ, ಆನಂತರ ಇಡೀ ಗೆಲ್ಲನ್ನು ಕಟ್ಟಿ ಮಾಡಿಬಿಡ್ತಾರೆ. ಎಲ್ಲಿದೆ ನಮ್ಮಲ್ಲಿಗೆ ಕಾಟು ಮಾವಿನ ಹಣ್ಣು? ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ವರ್ಷ ಯಾರಿಗೂ ಕೂಡ ನಾವು ಅನುಮತಿಯನ್ನು ಕೊಡಲಿಲ್ಲ. ಫಸ್ಟ್ ಕ್ಲಾಸ್ ಈ ಸಲ ನಾವು ಮಾವಿನ ಹಣ್ಣು ತಿನ್ನೋದು ಅಂತ ಹೇಳಿದ್ರೆ ತಿನ್ನೋದೆ. ಅದಕ್ಕೆ ಸ್ವಲ್ಪ ಮೀನಿನ ಪುಡಿ ಹಾಕಿದ್ರೆ ಫಸ್ಟ್ ಕ್ಲಾಸ್ ಸಾರು ಆಗ್ತದೆ, ಆನಂತರ ಚಂಡ್ರುಳಿ ಆಗ್ತದೆ. ಕೇಳಿ, ಇವತ್ತೆಲ್ಲ ಗೊತ್ತಿದೆ ಅವರಿಗೆ. ನಾನು ನನ್ನ ಕಾರಲ್ಲಿ ಒಂದು ಲೈಟ್ ಇಟ್ಕೊಂಡಿದ್ದೀನಿ, ರಾತ್ರಿ ಒಂದು ತೊಟ್ಟೆ ಇಟ್ಕೊಂಡಿದ್ದೀನಿ. ರಾತ್ರಿ 12 ಗಂಟೆ ಬರುವಾಗ ಅಲ್ಲಲ್ಲಿ ಈ ಕಾಟು ಮಾವಿನ ಹಣ್ಣು ಸಿಗ್ತದೆ. ಫಸ್ಟ್ ಕ್ಲಾಸ್ ಚಂಡ್ರುಳಿ ಬೆಳಿಗ್ಗೆ ಎಷ್ಟು ಚಂದ ಊಟ ಆಗ್ತದೆ ಅಂತ ಹೇಳಿದ್ರೆ ಭಾರಿ ಚೆನ್ನಾಗಾಗ್ತದೆ. ಅದನ್ನು ಕೂಡ ನಮ್ಮ ಸರ್ಕಾರದ ಮುಖಾಂತರ ಒಂದು ಸುತ್ತೋಲೆಯನ್ನು ಹೊಡೆಸಬೇಕು ಅಂತ ಇನ್ನೊಂದು ನಮಗೆ ಮನವಿಯನ್ನು ಮಾಡಿಕೊಳ್ತೇನೆ ಮಾನ್ಯ ಮಂತ್ರಿಗಳೇ. ಆನಂತರ ಆನೆಗಳಿಗೆ ನೀವು ರೇಡಿಯೋ ಕಾಲರ್ ಒಂದು ಹಾಕಿದ್ರೆ, ಒಂದು 2-3 ಆನೆ ನಮ್ಮಲ್ಲಿ ಭಾರಿ ಉಪದ್ರ ಮಾಡ್ತದೆ. ಅದಕ್ಕೆ ರೇಡಿಯೋ ಕಾಲರ್ ಒಂದು ಹಾಕಿದ್ರೆ ಅತ್ಯಂತ ಉತ್ತಮ ಆಗ್ತದೆ ಅಂತ ನನ್ನ ವಿಚಾರ. ಇನ್ನೊಂದು ನೀವು ಮಾಡಿರುವಂತ ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಹಕ್ಕಿ ಮೇಳ ಅಂತ ಮಾಡಿದ್ರಿ, ಒಳ್ಳೆ ವಿಚಾರ. ಇದಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನೀವು ಕೊಟ್ಟಿರುವಂತ ದೊಡ್ಡ ಕೆಲಸ ಅಂತ ಹೇಳ್ತೀನಿ. ಈಗ ಗುಬ್ಬಿಯ ಅಂಗಡಿ ಬೆಕ್ಕೆ ಅಂತ ನಾವು ಹೇಳ್ತೇವೆ, ಒಂದಾದ್ರೂ ಇದೆಯಾ? ಪೂರ ಸಾಹಿತ್ಯ ಬದ್ನು ಒಳ್ಳೆ ಆ ಹಕ್ಕಿ ಮೇಲೆ ಕೂಡ ನಾವು ಮಾಡಿದ್ರೆ ಅತ್ಯಂತ ಈ ಗಿಡಗಳನ್ನು ಬೆಳೆಸಿದಲ್ಲಿ ಆಟೋಮೆಟಿಕ್ ಹಕ್ಕಿ ಕೂಡ ಬೆಳೆಯುವಂತ ಕೆಲಸ ಆಗ್ತದೆ. ಇನ್ನೊಂದು NRCC ಅಂತ ಒಂದು ಸಂಸ್ಥೆ ಇದೆ ನಮ್ಮಲ್ಲಿ. NRCC ಅಂತ ಒಂದು ಸಂಸ್ಥೆ ಇದೆ, ಅವರಿಗೆ 560 ಎಕರೆ ಜಾಗವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಅವರು ಉದ್ಯೋಗ ಇಲ್ಲದೆ, ಏನೂ ಕೆಲಸ ಇಲ್ಲದೆ, ಕೋಟಿ ಗಟ್ಟಲೆ ಸಂಬಳ ತಗೊಂಡು ಮಜಾ ಮಾಡ್ತಾ ಇದ್ದಾರೆ. ದಯಮಾಡಿ ಅವರಿಗೆ ಸ್ವಲ್ಪ ಕೀಲು ಕೊಟ್ಟು, ಅದು ನಮ್ಮ ಆಡಳಿತದಲ್ಲಿ ಇಲ್ಲ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇದೆ, ಆದರೂ ಸ್ವಲ್ಪ ಅವರಿಗೆ ಕೆಲಸ ಕೊಟ್ಟು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಗೇರು ಅಭಿವೃದ್ಧಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳಿ ಹೆಚ್ಚೇನು ಮಾತಾಡೋದು ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ. ಅದು ಹೆಚ್ಚೇನು ಮಾತಾಡದೆ ನೀವು ಮಾಡಿದಂಥ ಎಲ್ಲ ಕೆಲಸಗಳು, ನಾನು ಇವತ್ತು ಬಂದದ್ವಾಗೆ ನಮ್ಮ ಖಂಡ್ರೆ ಅವರು ಬರ್ತಾರೆ, ಅವ್ರ ಜೊತೆ ಇರಬೇಕು. ನನ್ನ ಕ್ಷೇತ್ರದಲ್ಲಿ ದೊಡ್ಡ ಅನುದಾನ ಬಂದದಕ್ಕೆ ಸಾಗಿಲ್ಲ, ಅನುದಾನ ಎಲ್ಲ ಹೋಗ್ತಿತ್ತು. ನೀವು ಕೊಟ್ಟೋದ್ರಿಂದ ಬಹುಶಃ ಅದನ್ನು ನನಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಸಿಗಿದೆ. ನಿಮಗೆಲ್ಲ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.